ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಕರಾವಳಿ ಕರ್ನಾಟಕದಲ್ಲಿ ಅಲ್ಲಲ್ಲಿ ಜನ ಮಾತನಾಡುತ್ತಿರುವಂಥ ಒಂದು ಸಂಗತಿಯನ್ನು ನೋಡುವಾಗ ನಿಜಕ್ಕೂ ಒಂದಿಷ್ಟು ಆತಂಕ ಆಗುತ್ತಿರುವುದು ಸುಳ್ಳಲ್ಲ. ನಾವು ನಿಮಗೆ ಹೆದರಿಸ್ತಾ ಇಲ್ಲ, ಆದರೆ ಭವಿಷ್ಯದಲ್ಲಿ ಇನ್ನು ಕೆಲವು ಸಮಯಗಳ ಬಳಿಕ ಈಗಿರುವಂಥ ಪರಿಸ್ಥಿತಿಯೇ ಮುಂದುವರಿದರೆ ಕರಾವಳಿಯಲ್ಲಿ ಮಂಗಳೂರು ಮತ್ತು ಉಡುಪಿ ಭಾಗಗಳಲ್ಲಿ ನೆರೆ ಏನು ಬಂದಿತ್ತು ಅದೀಗ ಬರದ ಪರಿಸ್ಥಿತಿ ಅಥವಾ ಬರವಾಗಿ ಪರಿಣಮಿಸುವಂಥ ಒಂದು ಸ್ಥಿತಿ ಬಂದೊದಗಲಿಕ್ಕೆ ಸಿದ್ಧತೆಗಳು ಅಥವಾ ಪ್ರಕೃತಿಯ ಆಟದ ಎದುರಿಗೆ ನಾವು ಮಂಕಾದಂತೆ ಕಾಣುವಂಥ ಪರಿಸ್ಥಿತಿ ಬಂದೊದಗಿದೆ. ಒಂದು ರೀತಿಯಲ್ಲಿ ಕಳೆದ 2 ತಿಂಗಳ ಹಿಂದೆ ಬಂದಿರುವಂಥ ಸುರಿದಿರುವಂಥ ಭಾರೀ ಮಳೆಗೆ ನಂತರ ಉದ್ಭವಿಸಿರುವಂಥ ನೆರೆಯನ್ನು ನೋಡುವಾಗ ಈ ಬಾರಿ ಕರಾವಳಿಯಲ್ಲಿ ನೀರಿನ ಸಮಸ್ಯೆ ಆಗಲಿಕ್ಕಿಲ್ಲ ಎನ್ನುವಂಥ ಭಾವನೆ ವ್ಯಕ್ತ ಆಗ್ತಾ ಇತ್ತು. ಆದರೆ ನೇತ್ರಾವತಿ, ಕುಮಾರಧಾರ ಮತ್ತು ಸ್ವರ್ಣ ನದಿಗಳ ಪರಿಸ್ಥಿತಿಯನ್ನು ಇವತ್ತು ಗಮನಿಸಿದರೆ ಇನ್ನೂ ಕೂಡ ಸೆಪ್ಟೆಂಬರ್ ಮುಗಿಲಿಲ್ಲ. ಅದರ ಮೊದಲೇ ನೀರಿನ ಅಡಿಭಾಗ ಅಥವಾ ತಳಭಾಗ ನೆಲ ಕಾಣುತ್ತಿರುವಂಥ ಪರಿಸ್ಥಿತಿ ಉದ್ಭವಿಸಿದೆ. ಸುಬ್ರಹ್ಮಣ್ಯ ಅಂತ ಭಾಗದಲ್ಲಿ ಜನ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಏನು ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ನೋಡ್ತಾ ಇದ್ವಿ, ಫೆಬ್ರವರಿಯಲ್ಲಿ ನೋಡುವಂಥ ಪರಿಸ್ಥಿತಿಯನ್ನು ಈಗಲೇ ಸೆಪ್ಟೆಂಬರ್ನ ಅಂತ್ಯಕ್ಕೆ ಕಾಣ್ತಾ ಇದ್ದೇವಂತೇಳಿ ತುಂಬೆ ಅಣೆಕಟ್ಟಿನ ಹಲಗೆಗಳನ್ನು ಮುಚ್ಚಲಾಗಿದೆ. ಅಂದರೆ ನೀರು ಹರಿಯುವಿಕೆ ಕಡಿಮೆ ಆಗಲಿ ಅಂತೇಳಿ, ಅಂದರೆ ನೀರನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ. ಹಾಗಾದರೆ ಇಂಥ ಒಂದು ದೊಡ್ಡ ನೆರೆ ಅಥವಾ ಮಳೆ ಸುರಿದ ಬಳಿಕ ಕೂಡ ಯಾಕೆ ನಾವು ಈ ಬಾರಿ ನೆರೆಯನ್ನು ಕಾಣುವಂಥ ಸಾಧ್ಯತೆಗಳು ನಮ್ಮ ಮುಂದೆವೆ? ಈ ಬಗ್ಗೆ ಚರ್ಚೆ ಮಾಡಿ ನಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮಗೆ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ಪ್ರೊಫೆಸರ್ KV ರಾವ್ ಅವರು, ಹಿರಿಯ ವಿಜ್ಞಾನಿ, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಹಾಗೆ ಶ್ರೀಯುತ ನವೀನ್ ನಾಯಕ್ ಅವರು, ಪರಿಸರ ತಜ್ಞರು, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಓಕೆ ಪ್ರೊಫೆಸರ್ ಅವರೇ, ಏನು ಅನಿಸ್ತಾ ಉಂಟು ನಿಮಗೆ ಈ ಘಟನೆಯನ್ನು ಗಮನಿಸುವಾಗ? ನೀರಿನ ಕೊರತೆ ಕಾಣ್ತಾ ಇರುವಾಗ ನಾವೆಲ್ಲಿ ಬಂದು ಮುಟ್ಟಿದ್ದೇವೆ ಅಂತ ಹೇಳ್ತೀರಿ? ಮಳೆ ಅನ್ನುವಂಥದ್ದು ಪ್ರತಿಯೊಬ್ಬರು ಕಾತರದಿಂದ ಹೇಗೆ ಏನು ಅನ್ನೋ ಬಗ್ಗೆ ಮಾತಾಡುವಂಥದ್ದು, ಅದು ಸಹಜ. ನಾವು ಸಹಜ ಮನೋಭಾವನೆ ಅಂತೇಳಿ ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ದೇಶದ ಆರ್ಥಿಕತೆ ಮಳೆ ಹೇಗೆ ಬರ್ತದೆ ಅನ್ನೋದರ ಮೇಲೆ ಇರ್ತದೆ. ಆರ್ಥಿಕತೆ, ರೈತ ಯಾವಾಗ ಮಳೆ ಬರ್ತದೆ ಅಂತ ಕಾಯ್ತಾ ಇರ್ತಾನೆ. ಹವಾಮಾನದ ತಜ್ಞರು ಹೇಗೆ ಈ ಸರ್ತಿ ಮಳೆ ಇರ್ತದೆ ಅಂತೇಳಿ ಹೇಳ್ತಾರೆ. ಜನಸಾಮಾನ್ಯರು ಈ ಸರ್ತಿ ಕುಡಿಯೋ ನೀರಿನ ಪ್ರಶ್ನೆ ಹೇಗೆ ಬಗೆಹರಿತದೆ, ಇರ್ತದೋ ಇಲ್ಲವೋ ಅನ್ನೋ ಕಾತರದಿಂದ ಕಾಯ್ತಾ ಇರ್ತಾರೆ. ಮಳೆ ಸುರಿಯುವ ಈ ಪ್ರಕ್ರಿಯೆ ಹೇಗೆ ಬರಬೇಕು ಅನ್ನೋ ಪ್ರಕ್ರಿಯೆ ಕಾಲಕ್ಕೆ ಹದನಾಗಿ ಬಂದರೆ ಎಲ್ಲರಿಗೂ ಸಂತೋಷ. ಹದನಾಗಿ, ಒಮ್ಮೆಲೆ ಹೆಚ್ಚು ಅಲ್ಲ ಕಡಿಮೆ ಅಲ್ಲ, ಹೇಗೆ ಮಳೆ ಬರಬೇಕು. ಭಾಳ ಹಿಂದಿನಿಂದಲೂ ಈ ನಕ್ಷತ್ರಕ್ಕೆ ಈ ಮಳೆ ಅಂತ ಪೂರ್ವಜರು ಒಂದು ಲೆಕ್ಕ ಹಾಕ್ಕೊಂಡಿದ್ರು. ಹಾಗೆ ಬರದಿದ್ದರೆ ಅದು ಯಾವಾಗ ಯಾವ ರೀತಿಯಲ್ಲಿ ಬರಬೇಕೋ ಆ ಮಳೆ ಹಾಗೆ ಬರದಿದ್ದರೆ ಅದು ನಾವು ಹೇಳುವಂಥ ಮಟ್ಟಿಗೆ ಇಲ್ಲಿಯ ಜನಸಾಮಾನ್ಯರ ಭಾಷೆಯಲ್ಲಿ ಆ ಮಳೆ ವರುಣ ಮುನಿಸಿಕೊಂಡದ್ದು ಅಥವಾ ಪ್ರಕೃತಿ ಮುನಿಸಿದ್ದು, ಹೇಗೆ ಅದು ಏನಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಕೇಳಿ ಶುರು ಮಾಡ್ತಾರೆ. ಯಾಕೆ ಹೀಗಾಯಿತು ಅಂತ ನಂತರ ಗೊತ್ತಾಗೋದು. ಹೇಗೆ ಮಳೆ ಬರ್ತದೆ ಅನ್ನೋದನ್ನು, ಮೋಡ ಹೇಗೆ ಆಗ್ತದೆ ಅನ್ನೋದನ್ನು ನಾವು ಈಗ ಉಪಗ್ರಹಗಳ ಮಾಹಿತಿಯಿಂದ ಕಲೆ ಹಾಕ್ಬೋದು, ಹೇಗೆ ಮೋಡ ಎಲ್ಲಿ ಹೋಗ್ತದೆ ಅಂತ. ಆದರೆ ಮೋಡ ಹೋಗುವ ದಿಕ್ಕನ್ನು ಮೊದಲು ಹೇಳಲಿಕ್ಕೆ ಆಗೋದಿಲ್ಲ, ಹೇಗೆ ಹೋಗ್ತದೆ ಅಂತ, ವಾತಾವರಣದಲ್ಲಿ ಹೇಗೆ ಅದು ಆಗ್ತದೆ ಅಂತ. ಈ ಸತ್ಯ ಮಳೆ ಹಾಗಾಗಿದೆ. ಮಳೆ ಮೊದಲಿಗಿಂತ ಜಾಸ್ತಿ ಇರ್ತದೆ, ತೃಪ್ತಿಕರವಾಗಿರ್ತದೆ ಅನ್ನುವ ರಿಪೋರ್ಟ್ ಬಂದ ತಕ್ಷಣ ಹಾಗಾದರೆ ಮಳೆ ಬೇಕಾದಷ್ಟು ಸಮಾಧಾನದ ನಿಟ್ಟುಸಿರನ್ನು ಬಿಡ್ತೇವೆ, ಈ ಸರ್ತಿ ಸಮಸ್ಯೆ ಇಲ್ಲ ಅಂತ. ಬಂದ ಮಳೆ ಎಲ್ಲ ಮಳೆ ಒಂದೇ ದಿವಸ ಬಂದುಬಿಟ್ರೆ ಆಗ ಸಮಸ್ಯೆ ಆಗೋದು. ಯಾಕಂದರೆ ಈ ಎಲ್ಲ ಮಳೆ ಬರುವಂಥದ್ದು ಅದು ಯಾವ ತಿಂಗಳಿಗೆ ಸಾಧಾರಣ ಎಷ್ಟು ಮಳೆ ಹಾಗೆಯೇ ಬರ್ತಾ ಹೋದರೆ ಎಲ್ಲ ನೀರು ಭೂಮಿಯಲ್ಲಿ ಇಂಗಲಿಕ್ಕೆ ಅದು ಬೇಕು. ಸಮುದ್ರದ ನೀರು ಆವಿಯಾಗಿ ನಮಗೆ ಪಶ್ಚಿಮ ಘಟ್ಟದಲ್ಲಿ ತಂಪು ಇರುವ ಜಾಗದಲ್ಲಿ
ಈ ಎಲ್ಲ ಮೋಡಗಳು ಮಳೆಯನ್ನು ಹೊತ್ತು ತಂದು ಹಾಕುವಂಥದ್ದು. ಅದು ಹಾಗೆ ಹಾಕಿದರೆ ಸಮಸ್ಯೆ ಇಲ್ಲ. ಅದು ಹಾಗೆ ಆಗಲಿಲ್ಲ, ನೆರೆ ಬಂತು, ಆದ್ದರಿಂದ ಮಳೆ ನೀರು ಬೇಕಾದಷ್ಟುಂಟು, ಅದು ಪರಿಹಾರ ಅಲ್ಲ. ನವೀನ್ ನಾಯ್ಕ ಅವರು, ಹಾಗಾದ್ರೆ ನಿಮ್ಗೆ ಕೂಡ ಇದು ಜಾಸ್ತಿ ಮಳೆ ಬಂದಾಗ ಅವತ್ತೇ ನಿಮ್ಗೆ ಅನಿಸ್ತಾ ಇತ್ತಾ ಬರ ಬರೋದು ಆಲ್ಮೋಸ್ಟ್ ಶೂರ್ ಅಂತ? ಇಲ್ಲ, ಬರ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಮ್ಮದು ಅಭಿವೃದ್ಧಿ, ನಾವು ಎಲ್ಲ ಅಭಿವೃದ್ಧಿ ಪಥದಲ್ಲಿದ್ದೇವೆ. ಅಭಿವೃದ್ಧಿ ಅಂತ ಹೇಳಿದ್ರೆ ನಮ್ಮ ಲೆಕ್ಕದಲ್ಲಿ ಅಭಿವೃದ್ಧಿ ಹೇಗೆ ಅಂತ ಹೇಳಿದ್ರೆ ರಸ್ತೆ ಮತ್ತೆ ಅದಕ್ಕೆ ಕಟ್ಟಡಗಳು ಅದನ್ನು ನಾವು ಅಭಿವೃದ್ಧಿ ಅಂತ ನಾವು ಹೇಳ್ತೇವೆ. ಆಯ್ತಾ? ಅಂದರೆ ಒಳ್ಳೆಯ ರಸ್ತೆ ಇಲ್ಲದಿದ್ದರೆ ನಾವು ಕಂಪ್ಲೇಂಟ್ ಮಾಡ್ತೇವೆ, ರೋಡ್ ಸರಿ ಇಲ್ಲ, ನಮಗೆ ಅಲ್ಲಿ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಇಲ್ಲ ಟೈಮ್ ತುಂಬ ತಗೊಳ್ತದೆ, ಹಾಗೆಲ್ಲ ನಾವು ಕಂಪ್ಲೇಂಟ್ ಮಾಡ್ತೇವೆ. ಈ ಒಳ್ಳೆ ರಸ್ತೆ ನಿರ್ಮಾಣಕ್ಕೆ ಏನು ಮಾಡ್ತೇವೆ ನಾವು, ಅದರ ಹತ್ತಿರದಲ್ಲಿರುವ ಈ ಮರ ಗಿಡಗಳನ್ನೆಲ್ಲ, ಒಂದು ಲೆಕ್ಕವಿಲ್ಲದಷ್ಟು ಮರ ಗಿಡಗಳನ್ನೆಲ್ಲ ನಾವು ಕಡಿಲಿಕ್ಕೆ ಶುರು ಮಾಡ್ತೇವೆ. ಕಡಿದು ಒಂದು ರಸ್ತೆ ಮಾಡ್ತೇವೆ. ಸೊ ಈ ಗಿಡಗಳೆಲ್ಲ ಕಮ್ಮಿ ಆದ ಜಾಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ಮಣ್ಣಿಗೆ ಒಂದು ನೀರು ಹೀರಿಕೊಳ್ಳುವ ಶಕ್ತಿ ಸಹ ಕ್ರಮೇಣ ಕಮ್ಮಿ ಆಗಿರ್ತದೆ. ಸೊ ಆದ್ದರಿಂದ ನೀವು ಎಷ್ಟೇ ಮಳೆ ಬಂದರೂ, ನೆರೆ ಬಂದರೂ, ಅದು ನೀರು ಹೀರಿಕೊಳ್ಳುವ ಪ್ರಮಾಣ ಏನಾಗ್ತದೆ, ಅದು ಕ್ರಮೇಣ ಕಮ್ಮಿ ಆಗ್ತಾ ಬಂದಿರ್ತದೆ. ಯಾಕಂದರೆ ಅದು ಗಿಡ ಇಲ್ಲ ಅಲ್ಲಿ ಇದು ಮಾಡಲಿಕ್ಕೆ, ಇಟ್ಕೊಳ್ಳಿಕ್ಕೆ. ಯಾಕಂತೇಳಿದ್ರೆ ಈ ಮರ ಗಿಡಗಳದ್ದು ತರೆಗೆಲೆಗಳೇನಾಗಿ ಬಿದ್ದು ಏನಾಗುತ್ತೆ, ಸಾಯಿಲ್ ಕಾರ್ಬನ್ ಏನಿರ್ತದೆ ಅದು 2% ಅಂತ ಹೇಳಿದರೆ, ಪ್ರತಿ 100 kgಗೆ 2 kg ಅಷ್ಟು ಸಾಯಿಲ್ ಕಾರ್ಬನ್ ಇರಬೇಕು ಯಾವುದೇ ಮಣ್ಣಿನಲ್ಲಿ. ಈ ನೀವು ಮರ ಗಿಡಗಳನ್ನು ಕಡಿದ್ರೆ ಅಲ್ಲಿ ಆ ಪರ್ಟಿಕ್ಯುಲರ್ ಸಾಯಿಲ್ ಕಾರ್ಬನ್ ಅಂಶ ಕಮ್ಮಿ ಆದರೆ, ನೀವು ಎಷ್ಟೇ ಮಳೆ ಬಂದರೂ ಸಹ ಅದು ನೀರು ಇಂಗುವುದಿಲ್ಲ. ನೀರು ಇಂಗಿ ಅದು ಏನಾಗ್ತದೆ ಬೇರೆ ಅಂತರ್ಜಲ ಪ್ರಮಾಣ ಇನ್ಕ್ರೀಸ್ ಆಗೋದಿಲ್ಲ. ಮತ್ತೆ ಇನ್ನೊಂದು, ಈ ನೀರಿನ ಸೋರ್ಸ್, ಈಗ ನದಿ ಒಂದೇ ಅಲ್ಲ, ನದಿ ಇದು ಓನ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಸಣ್ಣ ಪಾಯಿಂಟ್. ಈ ಸಣ್ಣ ಉಪನದಿಗಳೆಲ್ಲ ಏನಾಗ್ತದೆ, ಜಾಯಿಂಟ್ ಆಗಿ ಅದನ್ನು ದೊಡ್ಡ ನದಿಯಾಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ನಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಈ ಯಾವ್ದು ನಾವು ಮಾಡುವ ರೋಡ್ಗಳಿಂದಾಗಲಿ, ನಾವು ಮಾಡುವ ಕಾಮಗಾರಿಗಳಿಂದಲಾಗಲಿ, ಈ ಪರ್ಟಿಕ್ಯುಲರ್ ಸೋರ್ಸ್ ಕಟ್ ಸಹ ಆಗ್ತದೆ. ಕಟ್ಟಾಗಿ ಕ್ರಮೇಣ ನದಿಗೆ ಹೋಗುವ 65% ಏನು ನೀರಿನ ಅಂಶ ಅದು ಕಮ್ಮಿ ಆದ ಕೂಡಲೇ ನಿಮ್ಮ ಬರದ ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ತದೆ. ಈ ಮಧ್ಯೆ ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ, ಮಾತಾಡಿ. ಈಗ ಹವಾಮಾನ ವೈಪರೀತ್ಯದಿಂದಾಗಿ ಬಹುಶಃ ಕೊಡಗು ಮತ್ತೆ ಕೇರಳ ಕಡೆಗಳಲ್ಲಿ ಈಗ ಲಾಸ್ಟ್ ಟೈಮ್ ಆದಂತ ಅವಾಂತರ ಏನಿದೆ ಅದೆಲ್ಲ ನೋಡಿ ಆಗಿದೆ. ಈಗ ಇಡೀ ಒಂದು ಫುಲ್ ಆಗಿದ್ದಂತ ನದಿಯ ನೀರುಗಳು ಈಗ ಬತ್ತಿ ಹೋಗಿದ್ರಿಂದ ಮತ್ತೆ ಏನಾದ್ರು ಮಳೆದು ಸಮಸ್ಯೆ ಉದ್ಭವ ಆಗ್ಬೋದಾ ಅನ್ನುವಂಥದ್ದು ಸರ್ ಏನಿರ್ತಾರಂತೆ. ಅಂದ್ರೆ ಗೊತ್ತಿಲ್ಲದೆ ಇದು ಎಕ್ಸ್ಪೆಕ್ಟೇಷನ್ ಏನಾದ್ರು ಮಳೆಯ ಪ್ರಮಾಣ ಜಾಸ್ತಿ ಆಗ್ತದ ಅಂತೇಳಿ 2-3 ದಿವಸ ಪೇಪರ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ, 2 ದಿವಸ ಮಳೆ ಜಾಸ್ತಿ ಆಗೋ ಸಂಭವ ಇದೆ ಅಂತೇಳಿ. ಮತ್ತಷ್ಟು ಹಾನಿ ಏನಾದ್ರು ಆಗುವ ಚಾನ್ಸಸ್ ಇದೆಯಾ ಸರ್? ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ನಿಮ್ಮ ಪ್ರಶ್ನೆ ಹೀಗೆ ತೆಗೆದುಕೊಳ್ಬೋದು ಪ್ರೊಫೆಸರ್ ರಾವ್ ಅವರೇ. ಹಾಗಾದ್ರೆ ಮೊನ್ನೆ ನಾವು ಕಳೆದ ಬಾರಿ ಜೂನಲ್ಲಿ ಅಥವಾ ಮೇ ಎಂಡಿಗೆ ಅಥವಾ ಜೂನ್ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಬಹುಶಃ 2 ತಿಂಗಳ ಮಳೆ ಒಮ್ಮೆಲೆ ಬಂದಿತ್ತೇನೋ ಅಂತ ನಮಗೆ ಫೀಲ್ ಆಗ್ತಾ ಇತ್ತು. ಬಹುಶಃ ಈ ಬಾರಿ ಹಾಗೆ ಆಗತ್ತಾ ಪುನಃ ಈಗ ಸೆಪ್ಟೆಂಬರ್ ಎಂಡಿಗೆ ಮತ್ತೆ ಒಂದಿಷ್ಟು ನವಂಬರ್ ಡಿಸೆಂಬರ್ದೆಲ್ಲ ಮಳೆ ಬಂದು ಮುಗಿಯುವ ಹಾಗೆ ಏನಾದರೂ ಹೇಗೆ ಮಳೆ ಬರ್ತದೆ ಅನ್ನೋದನ್ನು ಮೊದಲು ಒಂದು ಸಾಧಾರಣ 3-4 ದಿವಸಗಳ ಮೊದಲು ಮೋಡದ ಫಾರ್ಮೇಷನ್ ಹೇಗೆ ಉಂಟು ನೋಡಿಕೊಂಡು ಹವಾಮಾನ ತಜ್ಞರು ಹೇಳುವುದು, ಮಳೆ ಬರುವ ಸಂಭವ ಇದೆ, ಸಾಧ್ಯತೆ ಇದೆ ಅಂತ. ಅದು ಹೇಳಿದ್ದಾರೆ, ಸಾಧಾರಣ 20-21 ತಾರೀಕಿಗೆ ಮಳೆ ಬರುವ ಸಂಭವ ಇದೆ ಅಂತ. ಎಲ್ಲಿ ಹೇಗೆ ಬರ್ತದೆ, ಎಷ್ಟು ಬರ್ತದೆ ಅನ್ನೋದನ್ನು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಒಂದು, ಈ ಮಳೆ ಬರುವ ಸಮಯದಲ್ಲಿ ನೀರು ಇಂಗುವುದು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೀತದೆ. ಮಂಗಳೂರಿನ ಮೊದಲ ಮಹಾಮಳೆಗೆ ನೀರು ಇಂಗಲಿಕ್ಕೆ ಸಮಯ ಇರಲಿಲ್ಲ. ಬಂದ ಮಳೆ ನೀರು ಎಷ್ಟಿರ್ತದೆ ಅಂದರೆ ಅದನ್ನು ಹೊರ ಕಳಿಸಿದೆ, ಸಮುದ್ರ ಕಳಿಸೋದೇ ದೊಡ್ಡ ಕೆಲಸ ಆಗ್ತದೆ. ಈಗ ನಾಳ್ದು ಮಳೆ ಬಂದರೂ, ಒಂದು ವೇಳೆ ಬಂದರೂ ಹಾಗೆ ಕುಂಭದ್ರೋಣ ಮಳೆ ಬಂದರೆ ಮಾತ್ರ ಸಮಸ್ಯೆ ಆಗ್ತದಲ್ಲದೆ ಇನ್ನು ಸ್ವಲ್ಪ, ಯಾಕಂದರೆ ಈಗ ಭೂಮಿ ಸ್ವಲ್ಪ ಒದ್ದೆ ಆಗಿದೆ, ಭೂಮಿಯಲ್ಲಿ ಸ್ವಲ್ಪ ನೀರನ್ನು ಹೀರಿಕೊಳ್ಳುವ ಗುಣ ಇದೆ. ಆದ್ದರಿಂದ ಸ್ವಲ್ಪ ಮಳೆ ಬಂದರೆ ಅದು ನೀರನ್ನು ಹೀರಿಕೊಳ್ತದೆ. ಮಹಾಮಳೆ, ಅಂತಹ ಒಂದು ದೊಡ್ಡ ಮಳೆ, ಶತಮಾನದಲ್ಲಿ ಕಂಡರಿಯದ ಮಳೆ ಅಂತ ಎಲ್ಲ ವಿಶೇಷಣಗಳಿದ್ದ ಮಳೆ ಬಂದರೆ ಸಮಸ್ಯೆ ಆಗ್ತದೆ. ಹಾಗಂದ್ರೆ ಯಾವತ್ತೂ ಕೂಡ ದೊಡ್ಡ ದೊಡ್ಡ ಮಳೆಗಳು ಬಂದರೆ ಅದು ದೊಡ್ಡ ಮಳೆ ಬಹಳ ಪ್ರಮಾಣದಲ್ಲಿ, ಕೇವಲ ನಷ್ಟ ಮಾತ್ರ. ಅದು ನದಿಯ ಏನಾಗುತ್ತೆ ಅಂತ ಹೇಳಿದ್ರೆ, ಮಳೆ ಬಂದ ನೀರು, ಮಳೆಯಿಂದ ಬಂದ ನೀರು ಅದು ಒಂದು ಕಡೆಯಿಂದ ಸರಾಗವಾಗಿ ಹೋಗ್ತಾ ಇರಬೇಕು. ಅದು ಹೋಗ್ತಾ ಇರುವಾಗ ಅದು ಎಷ್ಟು ನೀರು ಎಲ್ಲೆಲ್ಲಿ ಇಂಗಬೇಕು ಅಲ್ಲಲ್ಲಿ ಇಂಗಿಕೊಳ್ಬೇಕು. ಆ ನೀರು ಇಂಗೋಣ ಅಂತರ್ಜಲ ಭೂಮಿ ಕಾಯ್ತದೆ.
ನಾವು ಯಾವಾಗ ಈ ಮೇ ತಿಂಗಳು, ಏಪ್ರಿಲ್ ತಿಂಗಳು, ಮೇ ತಿಂಗಳು ಅಂತೇಳಿ ಹೇಳ್ತೇವೋ ಆಗ ಉಷ್ಣತೆ ಜಾಸ್ತಿ ಇರುವಾಗ ನಾವು ಹೇಳ್ತೇವೆ ಭೂಮಿ ಉರಿತಾ ಉಂಟು, ಮಳೆಗಾಗಿ ಕಾಯ್ತಾ ಉಂಟು. ಆ ಮಳೆಗಾಗಿ ಕಾಯ್ತಾ ಇರೋ ಭೂಮಿ ತಂಪಾಗಬೇಕು ಅಂದರೆ ಏನರ್ಥ? ನೀರು, ಮಳೆ ನೀರು ಭೂಮಿಗೆ ಬಿದ್ದು ಕೆಳಗೆ ಹೋಗಬೇಕು. ಅದು ಹೋಗಲಿಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆ. ಹಾಗಾದರೆ ನವೀನ್ ಅವರೇ, ಮರಗಿಡಗಳನ್ನು ನಾವು ಕಟ್ ಮಾಡಿದ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನು ನಾಶ ಮಾಡಿದ ಕಾರಣನೇ ಈ ಬಾರಿ ಹಾಗಿದ್ರೆ ನೆರೆ ಅಂದರೆ ಬರ ಬರುವಂಥ ಸಂದರ್ಭ ಜಾಸ್ತಿ ಉಂಟು ಅಂತ ಹೇಳ್ಬೋದು. ಖಂಡಿತವಾಗಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಆಲ್ಮೋಸ್ಟ್ ಒಂದು ಈ 10,000 ವರ್ಷಗಳಿಂದ ಆಗದೇ ಇರುವಂಥ ಡ್ಯಾಮೇಜ್ ಒಂದು ಸಾಧಾರಣ 100 ವರ್ಷದಲ್ಲಿ ಆಗಿದೆ ನಮ್ಮ ಪರಿಸರದ ಮೇಲೆ, ಗೊತ್ತಾಯ್ತಾ. ಮತ್ತು ಈ 100 ವರ್ಷಗಳಲ್ಲಿ ನಾವು ಕಂಡು ಕೇಳರಿಯದ ಈ ಪ್ರಕೃತಿ ವಿಕೋಪಗಳು ಕೇವಲ 10 ವರ್ಷದ ಪೀರಿಯಡಲ್ಲಿ ಆಗಿದೆ. ಈ ಕೇರಳದ್ದಾಗ್ಬೋದು, ಕೊಡಗಿದಾಗ್ಬೋದು, ಇದೆಲ್ಲ ಬಿಕಾಸ್ ಆಫ್ ದಟ್ ಅನ್ಪ್ಲಾನ್ಡ್ ವೇ ಆಫ್ ಕಟ್ಟಿಂಗ್ ದ ಟ್ರೀಸ್. ಪಶ್ಚಿಮ ಘಟ್ಟಗಳದ್ದು. ಹೌದು ಹೌದು ಹೌದು. ಯಾಕಂತ ಹೇಳಿದ್ರೆ ಅದು ಈಗ ನಮಗೆ ಇರುವುದು ಒಂದೇ ನೇತ್ರಾವತಿ ನದಿ. ಆ ನೇತ್ರಾವತಿ ನದಿಯಿಂದ ನಮಗೆ ಅದರದ್ದು ಡಿಸ್ಟೆನ್ಸ್ ಆಲ್ಸೋ ನಮಗೆ ಇರೋದು ಸಣ್ಣ ಡಿಸ್ಟೆನ್ಸ್ ಹರಿಯೋದು. ತುಂಬ ದೊಡ್ಡ ಈಗ ಕಾವೇರಿಯಾಗಿ ಬೇರೆ ಬೇರೆ ಸ್ಟೇಟಿಗೆ ಹೋಗಿ ಹರಿಯೋದಿಲ್ಲ. ಓನ್ಲಿ ಇಟ್ ಇಸ್ ಅ ಸ್ಮಾಲ್ ಡಿಸ್ಟೆನ್ಸಲ್ಲಿ ಆಗೋದು. ಅದಕ್ಕೆ ಬೇಕಾದ ಕೆಲವು ಉಪನದಿಗಳೆಲ್ಲ ಇದ್ದಾವೆ. ಉಪನದಿಗಳಿಗೆ ಅದಕ್ಕೆ ಬೇಕಾದ ತೊರೆಗಳೆಲ್ಲ ಏನಾಗ್ತದೆ, ಈ ಫಾರೆಸ್ಟ್ ಏರಿಯಾದಿಂದೆಲ್ಲ ನಿಮಗೆ ಬರ್ತದೆ. ಈ ಅಲ್ಲಿರುವ ಮರಗಳನ್ನೆಲ್ಲ ಕಡಿದು ನಾವು ಲೆವೆಲ್ ಮಾಡಿಕೊಂಡು ನಮ್ಮ ಅಭಿವೃದ್ಧಿ ಮಾಡಿಕೊಂಡು ಇಂಡಸ್ಟ್ರಿಗಳಿಗೆ ಏನಕ್ಕಾದರೂ ಮಾಡ್ತಾ ಹೋದರೆ ಅದಕ್ಕೆ ಅದು ಆ ನೀರು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಕಮ್ಮಿ ಆಗ್ತದೆ, ಮಣ್ಣು ಸಡಿಲಾಗ್ತದೆ. ಮತ್ತು ಅದರದ್ದು ಉಪನದಿಗಳದ್ದು ಪ್ರಮಾಣ ಅದೇ 65% ನಾನು ಹೇಳಿದ್ನಲ್ಲ, ಬೇರೆ ಬೇರೆ ಉಪನದಿಗಳಿಂದ ಬರೋದು, ಆ ಪ್ರಮಾಣ ಕಮ್ಮಿ ಆಗ್ತಾ ನೀರ್ದು ಕಮ್ಮಿ ಆಗ್ತದೆ. ಈ ನೆರೆ ಬಂದದೇನೋ ಒಂದು ಸಲ ಬಂತು, ಜೋರಾಗಿ ಬಂತು, ಮತ್ತು ಕ್ರಮೇಣ ಇಳಿದೋಯ್ತು, ಸಮುದ್ರಕ್ಕೆ ಹೋಯ್ತು ನೀರೆಲ್ಲ ವೇಸ್ಟ್. ಬಟ್ ನಮಗೆ ಆ ನೀರು ಹಾಗೆ ಹೋಗಬಾರ್ದು. ನಮಗೆ ಅದು ಭೂಮಿ ಹಿಡಿದಿಟ್ಟುಕೊಂಡು ನಮ್ಮ ಅಂತರ್ಜಲ ಮಟ್ಟ ಇನ್ಕ್ರೀಸ್ ಆದರೆ ಮಾತ್ರ ನಮಗೆ ಉಪಯೋಗ. ಇಲ್ಲದಿದ್ದರೆ ನೆರೆ ಬಂದರೆ ಫೋರ್ಸಲ್ಲಿ ಎಲ್ಲ ನೀರು ಹೋಯ್ತು ಅಂತ ಹೇಳಿ. ಹೌದು ಹೌದು ಹೌದು. ನೆರೆ ನೀರು ನಮಗೆ ಪರ್ಮನೆಂಟ್ ಆಗಿ ಅದು ಇದು ಮಾಡ್ಲಿಕ್ಕೆ ಆಗುತ್ತೆ. ಓನ್ಲಿ ಅನ್ಲೆಸ್ ಅಂಡ್ ಅದರ್ವೈಸ್ ನಾವು ಅದನ್ನು ಕ್ರಮದಲ್ಲಿ ಐದರ್ ಮೇ ಬಿ ಸಮ್ ಚೆಕ್ ಡ್ಯಾಮ್ಸ್ ಇಟ್ಟುಕೊಂಡು ಅದನ್ನು ಸ್ಟೋರ್ ಮಾಡೋದಾ, ಇಲ್ಲ ಅದರ ಈ ನದಿಗಳ ಸುತ್ತು ಗಿಡ ಮರಗಳು ದಟ್ಟವಾಗಿದ್ದರೆ ಅಲ್ಲಿದ್ದು ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ಸ್ ಸೇವ್ ಮಾಡಿ. ಯಾಕಂದರೆ ಈಗ ಬರಡು ಭೂಮಿ ಮೇಲೆ ನೀವು ಎಲ್ಲ ಇದು ಮಳೆ ಬಂತ ಎಣಿಸಿದರೆ ಒಂದು ಬಿಸಿಲು ಬಂದರೆ ಅಲ್ಲೆಲ್ಲ ಒಣಗಿ ಹೋಗ್ತದೆ. ಅದೇ ನೀವು ಕಾಡಿನಲ್ಲಿ ಬಿಸಿಲಿದ ಒಂದು ಮಾಯ್ಶ್ಚರ್ ಎಫೆಕ್ಟ್ ಇದ್ದೇ ಇರ್ತದೆ. ನಮ್ಮ ಮರಗಳ ಬುಡದಲ್ಲಿ ಮಾಯ್ಶ್ಚರ್ ಎಫೆಕ್ಟ್ ಇದ್ದೇ ಇರ್ತದೆ. ಸೊ ಈಗ ನಾವು ಎಲ್ಲ ಕಡಿತಾ ಹೋದ್ರೆ ಸೊ ಅದು ಕ್ರಮೇಣ ಇಂಗ್ಲಿಕ್ಕೆ ಅವಕಾಶನೇ ಇಲ್ಲ ಅಂತ. ಪ್ರೊಫೆಸರ್ ಅವರು ಈಗ ಪ್ರಶ್ನೆ ಇರೋದು ಹಾಗಾದ್ರೆ ಎಲ್ಲಿಂದ ನಾವು ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ಬೇಕು? ಗಿಡಗಳನ್ನು ಕಟ್ ಮಾಡೋದು ಕಡ್ದದೇ ಪ್ರಾಬ್ಲಮ್ ಅಂತ ಹೇಳೋದು, ಅಥವಾ ಬೇರೆ ತುಂಬ ಜನ ಹೇಳ್ತಾರೆ ನಾವು ಕಾಂಕ್ರೀಟ್ ಹಾಕಿದ್ದು ಕೂಡ ರಾಂಗ್, ಇಂಟರ್ಲಾಕ್ ಹಾಕುವಂಥದ್ದು ಮುಂಚೆಲ್ಲ ಹಿಂಗ್ತಿತ್ತು, ಈಗ ಅಲ್ಲಿ ಹಿಂಗುದಿಲ್ಲ ಅಂತೇಳಿ. ಬಹುಶಃ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ನಾವು? ಅದು ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳಿದ್ದೇವೆ. ಭೂಮಿಗೆ ಜ್ವರ ಬಂದಿದೆ, ಭೂಮಿಯ ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ಈ ಉಷ್ಣತೆ ಜಾಸ್ತಿ ಆಗುವುದನ್ನು ನೀವು ಏನಾದರೂ ಮಾಡಿ ಕಡಿಮೆ ಮಾಡಬೇಕು. ಯಾಕೆಂದರೆ ವಾಯುಮಂಡಲ ಏನು ಭೂಮಿಯ ಸುತ್ತ ಉಂಟು, ಸಮುದ್ರ ನೀರು ಬೇಕಾದಷ್ಟು ಉಂಟು, ಉಪ್ಪು ನೀರು ಬೇಕಾದಷ್ಟು ಆವಿ ಆಗ್ತದೆ, ನಿಮಗೆ ಶುದ್ಧ ನೀರು ಕೊಡ್ತದೆ. ಇದೆಲ್ಲ ಒಂದು ಸಂಕೀರ್ಣ ಪ್ರಕ್ರಿಯೆ. ನೀರು ಆವಿಯಾಗುವುದು ವಾಯುಮಂಡಲದಲ್ಲಿ ನಮಗೆ ದಕ್ಷಿಣ ಕನ್ನಡಕ್ಕೆ ಅಥವಾ ಉಡುಪಿಗಾಗಲಿ ನಮಗೆ ಕೇರಳದಿಂದ ನೈಋತ್ಯ ಮಾರುತಗಳು ಮಳೆಯನ್ನು ಹೊತ್ತು ತರುವುದು. ಈ ನೈಋತ್ಯ ಮಾರುತಗಳು ಹೊತ್ತು ತಂದ ಮಳೆ ಇಲ್ಲಿ ಸುರಿಸಿ ಆಮೇಲೆ ಮುಂದೆ 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 ಹೋಗ್ತಾ ಇರೋದು. ಆಮೇಲೆ ಆಂಧ್ರ ಪ್ರದೇಶವು, ಆಮೇಲೆ ಡೆಲ್ಲಿಯೋ ಹಾಗೆ ಹೋಗ್ತಾ ಇರೋದು ನೈಋತ್ಯ ಮಾರುತಗಳು. ನೈಋತ್ಯ ಮಾರುತಗಳ ಸಮಯ ಸಾಧಾರಣ ಈಗ ಆಗ್ತಾ ಬಂತು. ಇನ್ನೇನಿದ್ರು ಅತ್ಲಾಗಿಂದ ವಾಯು ಮಾರುತಗಳು ಬರಬೇಕು, ಅತ್ಲಾಗಿಂದ ಅಲ್ಲಿಂದ ಬರಬೇಕು ನೀರು ಬರೋದಾದರೆ. ಇಲ್ಲಿ ನಮ್ಮ ತಪ್ಪು ಏನಾಗಿದೆ ಅಂತ ಹೇಳಿದರೆ, ಬಂದ ನೀರನ್ನು ಬಂದ ಮಳೆಯನ್ನು ಸಂರಕ್ಷಿಸಲಿಕ್ಕೆ ಕಾಪಿಡಲಿಕ್ಕೆ ನೀರು ಅನ್ನುವಂಥದ್ದು ನಮಗೆ ಮತ್ತೆ ಬೇಕು. ಅದನ್ನು ಈಗಲೇ ಹೇಗೆ ಸಂಗ್ರಹಿಸಿಡಬೇಕು ಅನ್ನೋದನ್ನು ನಾವು ಯೋಚಿಸಬೇಕು. ಇದೊಂದು ಅಪಾಯದ ಗಂಟೆ. ಈ ಸರ್ತಿ ಹೋದ ಸರ್ತಿ ನಾವು ಬಹಳಷ್ಟು ಯಾವಾಗ ಏಪ್ರಿಲ್ ಅಥವಾ ಜನವರಿ ಫೆಬ್ರವರಿ ಶುರು ಆಗ್ತದೋ ಏಪ್ರಿಲಿಗೆ ಬರುವಷ್ಟೊತ್ತಿಗೆ ನೀರಿದ್ದೇ ಸಮಸ್ಯೆ ಎಲ್ಲ ಕಡೆಯಲ್ಲೂ, ಟ್ಯಾಂಕರ್ಗಳಿದ್ದೇ ಓಡಾಟ. ಅದು ಆಗದಾಗೆ ನಾವೇನಾದರೂ ಮಾಡಲಿಕ್ಕಾಗುತ್ತಾ ಅಂತ ಈಗಲಾದರೂ ಯೋಚಿಸಬೇಕು. ಯಾಕಂದರೆ ಹೋದ ಸೆಪ್ಟೆಂಬರ್ನಲ್ಲಿ, ಹೋದ ಆಗಸ್ಟ್ನಲ್ಲಿ ಏನಾಗಿತ್ತು, ಸೆಪ್ಟೆಂಬರ್ಲಿ ಏನಾಗಿತ್ತು, ಆ ಸೆಪ್ಟೆಂಬರಿಗೆ ಈಗ ತುಂಬೆ ಯಾವ ನೀರನ್ನು ನಾವು ಅಲ್ಲಿಂದ ತರ್ತಾ ಇದ್ದೇವೋ ಅಲ್ಲಿ ಅಣೆಕಟ್ಟಿನಲ್ಲಿ ನೀರು ಬೇಕಾದಷ್ಟು ಉಂಟಾ ಇಲ್ವಾ, ಅದು ಇಲ್ಲ ಅಂದರೆ ಯಾವಾಗ ಕಡಿಮೆ ಆಗ್ತದೆ, ಹೇಗೆ ಕಡಿಮೆ ಆಗ್ತದೆ, ಈಗಲೇ ಅದಕ್ಕೆ ಕ್ರಮ ತಗೊಳ್ಬೇಕು ಅನ್ನುವ. ಅಂದ್ರೆ ಅಲ್ಲಿ ಡಿಸೆಂಬರ್ ಅಲ್ಲಿ ಬಾಗಿಲು ಹಾಕುವುದನ್ನು ಈಗಲೇ ಹಾಕಬೇಕಾಗ್ತದೆ. ಯಾಕಂದರೆ ನೀರು ಅಷ್ಟಿಲ್ಲ. ಯಾವ ತೊರೆಗಳಿಗೆ
ಕೆರೆಗಳಿಗೆ ನೀರು ಹೋಗಬೇಕಾಗಿತ್ತು, ಮಳೆ ನೀರು, ಅದು ಹೋಗಲಿಲ್ಲ. ಇದ್ದ ನೀರು, ನದಿಯಲ್ಲಿದ್ದ ನೀರು, ನದಿಯಲ್ಲಿ ಒಟ್ಟಾಗಿದ್ದ ನೀರು ಆ ತೊರೆಗಳಿಗೆ ಹೋಗಿದೆ. ಬೇಗ ಬೇಗ ಹೋಗುವಂಥ ಸಮಯ ಇದ್ದಾಗ ಹೋಗಿದೆ. ಅಲ್ಲಿ ಎಲ್ಲಿ ನೀರು ಹೋಗಬೇಕಾಗಿತ್ತು, ಯಾವ ನೀರು ಎಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹೋಗಲಿಲ್ಲ. ಅಂದರೆ ಈ ನೀರು ಬಿದ್ದಿದೆ, ಮಳೆ ಬಿದ್ದಿದೆ, ಹೋಗದಲ್ಲಿ ಹೋಗಲಿಲ್ಲ. ನೀರುಂಟು ಅಂತ ಹೇಳುವಂಥದ್ದು, ನೆರೆ ನೀರು ಉಂಟು ಅಂತ ಹೇಳುವಂಥದ್ದು ಪ್ರಶ್ನೆಗೆ ಉತ್ತರ ಆಗುವುದಿಲ್ಲ. ಎಲ್ಲಿ ಹೋಯಿತು ಅನ್ನೋದಕ್ಕೆ ಉತ್ತರ ಹುಡುಕಬೇಕು, ಎಲ್ಲಿ ಹೋಗದ ಹಾಗೆ ಮಾಡಬೇಕು ಅನ್ನೋದಕ್ಕೆ ನಾವು ಪರಿಹಾರ. ಹಾಗಾದ್ರೆ ಬಂದಂಥ ಅಷ್ಟು ದೊಡ್ಡ ನೆರೆ ಅಥವಾ ಭಾರಿ ಪ್ರಮಾಣದ ಮಳೆ ನಮ್ಮನ್ನು ಹಿಡಿದಿಟ್ಕೊಳ್ಳಿಕ್ಕೆ ನಮಗೆ ಆಗಲೇ ಇಲ್ಲ, ಸಮಯ ಇಲ್ಲ. ಆ ನೀರು ಅಷ್ಟು ನಿಂತುಕೊಳ್ಳುವಂಥದ್ದು ಇವರು ಹೇಳಿದರು. ಆ ನೀರು ಅಷ್ಟು ಬರುವಂಥದ್ದು ಅಲ್ಲಿ ಇಂಗಬೇಕಾದ್ರೆ ಅದಕ್ಕೆ ಸಮಯ ಬೇಕು. ಮಣ್ಣಿನ ಮೇಲ್ಪದರು ಅದರೊಟ್ಟಿಗೆ ಕುಚ್ಚಿಕೊಂಡೋಗಿದ್ರೆ, ಗುಡ್ಡವೇ ಜರಿದು ಬಿದ್ದರೆ, ಅಲ್ಲಿಯ ಹೊರತೆಗಳು ಇಲ್ಲಿ ನೀವು ನೋಡಿರ್ಬೋದು. ಗುಡ್ಡಗಳಲ್ಲಿ ಅತಿ ಉಷ್ಣ ಇರುವಾಗಲೂ ಅತಿ ಸೆಕೆ ಇರುವಾಗಲೂ ಗುಡ್ಡಗಳಲ್ಲಿ ಹೊರತೆ ಬರ್ತಾ ಇರ್ತದೆ ನೀರು. ಕೆಲವು ತೋಟಗಳಿಗೆ ನೀರನ್ನು ಬಿಡ್ತಾ ಇರ್ತಾರೆ. ನೀವು ಕೇರಳದಲ್ಲಿ ಒಂದು ತಜ್ಞರ ವಂಶಪಾರಂಪರ್ಯವಾಗಿ ಬಂದದ್ದು ಗುಣ, ಬಾವಿಗೆ ಇಳಿದು ಆ ಬಾವಿಗೆ ನೀರು ಎಲ್ಲಿಂದ ಬರ್ತದೆ ಅಂತ ನೋಡಿ, ಯಾವ ಹೊರತೆಯಿಂದ ಬರ್ತದೆ ನೋಡಿ ಆ ಹೊರತೆಯ ದಾರಿಯನ್ನು ಹಿಡ್ಕೊಂಡು ಹೋಗ್ತಾರೆ ಒಳಗೆ. ಆ ಹೊರತೆಯನ್ನು ಬಲ ಮಾಡಬೇಕು ಅಂತ, ಆ ಹೊರತೆಯಿಂದ ನೀರು ಬರಬೇಕು ಅಂತ, ಆ ಹೊರತೆಯನ್ನು ನೀರು ಬರಿಸಿ ಬಾವಿಗೆ ಬಿಡ್ತಾರೆ. ಎಲ್ಲಿಯೋ ಇದ್ದ ಹೊರತೆ, ಅಂತರ್ಜಲದ ಹೊರತೆ ಆ ಬಾವಿಗೆ ನೀರು ಕೊಡ್ತಾ ಉಂಟು. ಆ ಹೊರತೆ ಬರಿದಾಗಬಾರ್ದು. ಆ ಹೊರತೆ ಬರಿದಾಗಿದ್ದರೆ ಮತ್ತೆ ನೀವು ಏನು ಮಾಡುವ ಹಾಗೂ ಹೀಗಿಲ್ಲ. ಯಾಕಂದ್ರೆ ನೀರು ಅದರ ದಾರಿಯನ್ನು ಹಿಡ್ಕೊಂಡು ಹೋಗ್ತದೆ, ಅದಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಹಾಗೆ ಯಾವ ರಸ್ತೆ ಉಂಟು, ಯಾವ ದಾರಿಯಲ್ಲಿ ಅದಕ್ಕೆ ಸಾಧ್ಯ ಉಂಟು ಅದು ಹೋಗ್ತದೆ. ದಾರಿಯಲ್ಲಿ ಬಿಡದಿದ್ದರೆ ಮಣ್ಣನ್ನು ಕುಚ್ಚಿಕೊಂಡು ಮಣ್ಣು ಗುಡ್ಡ ಜರಿತದೆ, ನೀರು ಹೋಗ್ತದೆ, ನೀರಿನ ಸೆಲೆ. ಅದೇ ನವೀನ್ ನಾಯ್ಕ ಅವರೇ ಪ್ರಶ್ನೆ, ತುಂಬಾ ಜನ ಅನ್ಕೊಳ್ತಾರೆ ಮಳೆ ತುಂಬಾ ಬಂದಿದೆ ಈ ಬಾರಿ, ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಅಂದ್ರೆ ಅದು ಆಶೆ. ಹೀಗೆ ಬಂದ್ರೆ ಮಳೆ ಸ್ವಲ್ಪ ಬಂದ್ರು, ಜಾಸ್ತಿ ಬಂದರೂ ಪರವಾಗಿಲ್ಲ, ನೀರಿನ ಸಮಸ್ಯೆ ಇರುವುದಿಲ್ಲ ಅಂತ. ಮತ್ತೆ ಮಳೆ ಹೇಗೆ ಬರ್ತದೆ ಅದು ಬೇಕು. ಈಗ ಬಹುಶಃ ತುಂಬಾ ದಿನಗಳಿಂದ ಮಳೆಯ ಈಗ ಕೆಲವು ಜಿಲ್ಲೆಗಳಲ್ಲಿ ಮಳೆ ಎಲ್ಲಿ ಬಂದಿದೆ, ಬಂದಲ್ಲಿ ಬಿದ್ದಿದೆ ಮಳೆ. ಬೇರೆ ಕಡೆಗಳಲ್ಲಿ ಎಲ್ಲಿ ಮಳೆ ಬರಬೇಕಾಗಿತ್ತು ಅವರಿಗೆ ಸಮಾಧಾನ ಆಗ್ತಿತ್ತು, ಅಲ್ಲಿ ಮಳೆ ಬರಲಿಲ್ಲ. ಅಲ್ಲಿ ಈಗ ಮೋಡ ಬಿತ್ತನೆ ಮಾಡಬೇಕು ಅಂತೇಳಿ ಸರ್ಕಾರ ಯೋಚಿಸ್ತಾ ಉಂಟು. ಹೇಗೆ ಮೋಡ ಬಿತ್ತನೆ ಮಾಡಬೇಕು, ಸಮಯ ಸರಿ ಇದೆಯಾ? ಯಾಕಂದ್ರೆ ನೀವು ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡದ ಲಕ್ಷಣ ಇರಬೇಕಲ್ಲಿ, ಆಮೇಲೆ ನೀವು ಬಿತ್ತನೆ ಮಾಡಿದರೆ ಮಳೆ ಬಂದಿತ್ತು. ಇಲ್ಲಿ ನಮ್ಗೇನಾಗಿದೆ ಅಂದರೆ ನಮ್ಮ ಅದೃಷ್ಟಕ್ಕೆ ಸರಿಯಾಗಿ ಪಶ್ಚಿಮ ಘಟ್ಟ ನಮ್ಮನ್ನು ನೋಡಿಕೊಂಡಿದೆ ಇಷ್ಟರವರೆಗೆ. ಪಶ್ಚಿಮ ಘಟ್ಟದವನ್ನು ನಾವು ನೋಡಿಕೊಂಡಿಲ್ಲ ಅಷ್ಟೇ, ಅದು ನಮ್ಮನ್ನು ನೋಡಿಕೊಂಡಿದೆ, ಮಳೆ ಕೊಟ್ಟಿದೆ. ಪಶ್ಚಿಮ ಘಟ್ಟದ ಮಿಲೆಗಟ್ಟಲೆ ವರ್ಷದ ಹಿಂದಿನ ಮರಗಳು ಉದ್ದಕ್ಕೆ ಬೆಳೆದು, ನೀವು ಚಾರ್ಮಾಡಿ ಘಾಟಿಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ, ಶಿರಾಡಿ ಘಾಟಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಎತ್ತರ ಮರ ಬೆಳೀತದೆ ಅಂತ. ಆ ಮರ, ಅದರ ಎಲೆಗಳು ಅದು ವಾತಾವರಣವನ್ನು ಉಷ್ಣತೆಯನ್ನು ಕಡಿಮೆ ಮಾಡಿ ಮೋಡ ಹೋಗುವಾಗ ನಿಮಗೆ ಮಳೆ ಬರೋ ಹಾಗೆ ಮಾಡ್ತದೆ. ಅದು ಮಾಡದಿದ್ದರೆ ಇಲ್ಲಿ ನೀರು ನಿಮಗೆ ಬೇಸಿಗೆಯಲ್ಲಿ ತತ್ವಾರ ಆಗ್ತದೆ, ಏನು ಮಾಡುವುದು ಅಂತ ಗೊತ್ತಾಗುದಿಲ್ಲ. ತುಂಬಾ ನದಿಗಳಲ್ಲಿ ಈಗಲೇ ತಳ ಕಾಣ್ತಾ ಉಂಟು ಅಂತ ಜನ ಹೇಳ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣ ನಿಮ್ಮ ಪ್ರಕಾರ ನವೀನ್ ಅವರು? ಅದೇ ಮೇನ್ ಅದೇ ವಾಟರ್ ಸೋರ್ಸ್ ಏನಿದೆ, ವಾಟರ್ ಸೋರ್ಸ್ ಇದು ಏನು ನಿಮ್ಮದು ನೀರಿನ ಸೆಲೆಗಳು ಬರುವ ಜಾಗಗಳೆಲ್ಲ ಈಗ ಏನಾಗಿದೆ ಅಂತ ಹೇಳಿ ನಾವು ಕೆಲವು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತೇವೆ, ರೋಡ್ ಪ್ರಾಜೆಕ್ಟ್ಸ್ ಮಾಡ್ತೇವೆ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಮಾಡ್ತೇವೆ, ಡ್ಯಾಮ್ಗಳು ಮಾಡ್ತೇವೆ. ನದಿ ತೀರು ಕೂಡ ಒಂದು ಪ್ರಾಬ್ಲಮ್ ಅಂತ ಹೌದು, ಖಂಡಿತ. ಅದೇನಾಗ್ತದೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಇದು ಮಾಡುವ, ನಾವು ನಾರ್ಮಲ್ ಅದೆಲ್ಲ ಪ್ರಾಜೆಕ್ಟ್ ಮಾಡೋದು ನಾವು ಸಮ್ಮರ್ ಟೈಮಲ್ಲಿ ಅದನ್ನೊಂದು DPR ಮಾಡ್ತೇವೆ, ಅಲ್ಲಿ ಹೋಗಿ ಚೆಕ್ ಮಾಡ್ತೇವೆ ಹೇಗೆಲ್ಲ ಮಾಡ್ತೇವೆ ಅಂತ. ಅದನ್ನು ನಾವು ಒಂದು ಒಂದು ಇಲ್ಲ 2 ಸೀಸನ್ ನಾವು ಅದೆಲ್ಲ ಅನಾಲಿಸಿಸ್ ಮಾಡಬೇಕು, ಎಲ್ಲಿ ಅದು ನೀರಿದು ಸೆಲೆ ಉಂಟಲ್ಲಿ ಅದೇನೋ ಡಿಸ್ಟರ್ಬ್ ಆಗದ ಹಾಗೆ ಅನಾಲಿಸಿಸ್ ಮಾಡದೆ ನಾವು ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋದರೆ, ಅಲ್ಲಿ ಆ ರೋಡ್ಗಳ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೋದರೆ ಅದಕ್ಕೆ ಆ ಉಪನದಿಗಳು ಜಾಯಿನ್ ಆಗಿ ಈ ನದಿಗಳಿಗೆ ಕಂಟಿನ್ಯೂಸ್ ಸಪ್ಲೈ ಬೇಕು. ಯಾಕಂದರೆ ಯಾವುದೇ ನೇತ್ರಾವತಿ ಆಗಲಿ, ಯಾವುದು ನಿಮ್ಮ ಕಾವೇರಿ ಆಗಲಿ, ನದಿಗಳ ಹೆಸರಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಮಾತ್ರ ಒಂದು ಸಣ್ಣ ಪ್ರಮಾಣದಲ್ಲಿ ಬರೋದು. ಈ ನಮ್ಮ ಕಂಟಿನ್ಯೂಸ್ ಸಪ್ಲೈ ಏನಿರ್ತದೆ, ಆ ಸಪ್ಲೈ ಡಿಸ್ಟರ್ಬ್ ಆದರೆ ಮಾತ್ರ ಈ ನದಿಗಳಲ್ಲಿ ಕ್ರಮೇಣ ನೀರಿದು ಕಮ್ಮಿ ಆಗ್ತದೆ. ಪ್ಲಸ್ ಈ ಕಡೆ ನಾವು ಈ ಮರಗಳೆಲ್ಲ ಹೋಗಿದೆ, ಅದು ಹೊರತೆ ಸಹ ಇಲ್ಲ, ಈ ಕಡೆ ಇದ್ದ ನೀರು ಅದು ಟೆಂಪರೇಚರ್ ಕಮ್ಮಿ ಮಾಡಲಿಕ್ಕೆ ಮರಗಳು ಸಹ ಇಲ್ಲ, ಅದನ್ನು ಕೂಲಾಗಿ ಇಟ್ಟುಕೊಳ್ಳಿಕ್ಕೆ ಎವಾಪರೇಷನ್ ರೇಟ್ ಸ್ವಲ್ಪ ಜಾಸ್ತಿ ಆಗ್ತದೆ. ಅಂದರೆ ನಾವು ಹೇಳ್ತೇವಲ್ಲ ಈ ಮರ್ಕ್ಯುರಿ ಲೆವೆಲ್ ಗೋಸ್ ಅಪ್ ಅಂತೇಳಿ, ಅದಂದರೆ ಅದು ಜಸ್ಟ್ ಇಟ್ಸ್ ಎ ಪ್ರೇಸ್ ಆ್ಯಕ್ಚುಲಿ ಅಂತ ಹೇಳಿದ್ರೆ. ಮರ್ಕ್ಯುರಿ ಈಸ್ ಎ ಯೂನಿಟ್ ಆಫ್ ಮೆಜರ್ಮೆಂಟ್. ಮುಂಚೆ ಈಗ ನಾವು ಡಿಜಿಟಲ್ ಥರ್ಮೋಮೀಟರ್ ಯೂಸ್ ಮಾಡ್ತೇವೆ, ಮರ್ಕ್ಯುರಿ ವಸ್ತು, ಅದಕ್ಕೆ ಟೆಂಪರೇಚರ್ ಕೊಟ್ಟ ಕೂಡಲೇ ಅದರ ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ. ಸೊ ಮರ್ಕ್ಯುರಿ ಲೆವೆಲ್ ಗೋಸ್ ಅಪ್ ಅಂತ ಹೇಳಿದ್ರೆ ಇದೆ, ಉಷ್ಣತೆ ಜಾಸ್ತಿ ಆಗ್ತಾ ಉಂಟು, ಎವಾಪರೇಷನ್ ರೇಟ್ ಜಾಸ್ತಿ ಆದ ಕೂಡಲೇ ನೀರಿನ ಪ್ರಮಾಣ ಅಲ್ಲಿ ಕಮ್ಮಿ ಆಗ್ತಾ ಬರ್ತದೆ. ಯಾಕಂದ್ರೆ ಸ್ಟೋರ್ ಮಾಡಲಿಕ್ಕಿಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಮೆಥಡ್ಸ್ ಇಲ್ಲ. ಹಾಗಿದ್ರೆ
ಹಾಗಿದ್ರೆ ಪ್ರೊಫೆಸರ್ ಅವರೇ, ಇಲ್ಲಿ ಬಾವಿ ಕೂಡ ನಮ್ಮ ಭಾಗದಲ್ಲಿ ಕಡಿಮೆ ಆಗ್ತಾ ಇರೋದು ಕೂಡ ಒಂದು ಪ್ರಾಬ್ಲಮ್ ಅಂತ ಅನಿಸ್ತಾ ಉಂಟಾ? ಸ್ಟೋರಿಂಗ್ ಅದು ಬಾವಿ ಕೆರೆ ಮೊದಲಿದ್ದ ಯಾವ ಸಿಸ್ಟಮ್ ಇತ್ತು, ಬಾವಿ ಕೆರೆ ಅನ್ನುವಂಥದ್ದು ನೀರನ್ನು ಇಂಗಿಸುವ ಸಾಧನಗಳು. ಎಲ್ಲಿ ನೀರು ಬರ್ತದೆ, ಎಲ್ಲಿ ಆ ಹೊರತೆ ಬಲ ಆಗ್ತದೆ, ಆ ನೀರಿನಲ್ಲಿ ನೀರು ಇಲ್ಲಿ ಬಂದು ನಿಲ್ತದೆ. ಬಾವಿಯಲ್ಲಿ ಶುದ್ಧ ನೀರು, ಕೆರೆಯೋ ಅಷ್ಟೇ, ದೊಡ್ಡ ಕೆರೆಯೋ ಅದು ನಿಲ್ತದೆ. ಈಗ ಏನಾಗಿದೆ ಅಂತ ಹೇಳಿದರೆ ಜನಸಂಖ್ಯೆ ಜಾಸ್ತಿ ಆಗಿದೆ. ನೀರಿನ ಈ ಯಾವ ನೀರನ್ನು ನಾವು ಇಂಗಿಸಲಿಕ್ಕೆ ಎಲ್ಲಿ ಬಿಡಬೇಕೋ ಅದನ್ನು ನಾವು ಬಿಡ್ತಾ ಇಲ್ಲ. ನಮಗೆ ಬಂದ ಹಾಗೆ, ಮನಸ್ಸಿಗೆ ಬಂದ ಹಾಗೆ ನಾವು ಅದನ್ನು ಬಾವಿಯನ್ನು ಮುಚ್ಚಿ ಅಥವಾ ನೀರನ್ನು ಇಂಗಿಸುವ ಎಲ್ಲ ವಸ್ತುಗಳನ್ನು ನಾವು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಈ ವ್ಯವಸ್ಥೆ ಇದು ಹೀಗೆ ಹೆಚ್ಚು ಸಮಯ ಮುಂದುವರಿಯುವುದಿಲ್ಲ ಅನ್ನುವ ಈ ಸಂದೇಶವನ್ನು ಪ್ರಕೃತಿ ನಿಮಗೆ ನೀಡ್ತಾ ಉಂಟು, ಪ್ರಕೃತಿ ಕೊಡ್ತಾ ಉಂಟು. ಈಗ ಏನು ಹೇಳ್ತದೆ ಅಂತ ಹೇಳಿದರೆ, ನಾನು ನೀರು ಕೊಡ್ತಾ ಇದ್ದೇನೆ ಬೇಕಾದಷ್ಟು, ನೀವು ಅದನ್ನು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೆ ನಿಮ್ಮ ಉಪಯೋಗಕ್ಕೆ ನೀರು ಸಿಗಲಿಕ್ಕಿಲ್ಲ ಮತ್ತೆ ಅನ್ನುವಂಥದ್ದು. ಅಲ್ಲ, ಹಾಗಿದ್ರೆ ಮೊನ್ನೆ ಬಂದಂಥ ಜೋರು ಮಳೆ ಅದು ಏನು ಹರಿದು ಹೋಯಿತು, ಅದಕ್ಕೆ ಬಹುಶಃ ಮನುಷ್ಯನ ತಪ್ಪು ಉಂಟು ಅಂತ. ನೀರು ಅದನ್ನು ನೀರು ಮಳೆ ಬರುವಂಥದ್ದು, ಮಳೆ ಬರಲೇಬೇಕು, ಬರುವಂಥ ಮಳೆ ಬರಲೇಬೇಕು. ಅದಷ್ಟು ಮಳೆ ಬರದಿದ್ದರೆ ನೀವು ಇಷ್ಟು ಸೆಪ್ಟೆಂಬರ್ ಅಲ್ಲ ಆಗಸ್ಟಿಗೆ ನೀವು ಗೇಟ್ ಹಾಕಬೇಕಾಗಿತ್ತು. ಈಗ ಏನಾಗಿದೆ ಅಂತ ಹೇಳಿದರೆ, ಈ ಬಂದ ಮಳೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ಜಾಸ್ತಿ. ಆ ಮಳೆಯನ್ನು ನಾವು ಮಳೆ ನೀರನ್ನು ಹೇಗೆ ಹಿಡಿದಿಟ್ಟುಕೊಳ್ಬೇಕು? ಓಡುವ ನೀರು ಅದು ನಿಧಾನವಾಗಿ ಹೋಗಬೇಕು. ನಿಧಾನವಾಗಿ ಹೋಗುವಂಥ ನೀರನ್ನು ಎಲ್ಲಿಯಾದರೂ ನೀವು ನಿಲ್ಲಿಸಬೇಕು. ಅಲ್ಲ, ನಿಲ್ಲಿಸಲಿಕ್ಕೆ ಬಹುಶಃ ಸಾಧ್ಯ ಇತ್ತಂತ ಅನಿಸ್ತಾ ಉಂಟು. ಎಲ್ಲಿ ಡ್ಯಾಮ್ ಕಟ್ಟಬೇಕಾಗುತ್ತೆ, ಅದಕ್ಕೆ ಪ್ಲ್ಯಾನಿಂಗ್, ವಾಟರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹಳ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟು. ವಾಟರ್ನ ಎಲ್ಲಿಯ ವಾಟರ್ನ ಭೂಮಿಯ ಗುಣ ಎಲ್ಲಿ ಹೇಗೆ ಇಂಥದ್ದು ಅನ್ನೋ ನೋಡುವಂಥದ್ದು, ಎಲ್ಲಿ ನೀವು ಮಿನಿ ಡ್ಯಾಮ್ ಕಟ್ಟಬೇಕಾದ್ರೆ ಎಲ್ಲಿ ಕಟ್ಟಬೇಕು ಅಂತ ನೋಡುವಂಥದ್ದು, ಇದನ್ನೆಲ್ಲ ಅಭ್ಯಾಸ ಮಾಡಿ ಹೇಗೆ ಮಾಡಬೇಕು ಅಂತ ನೀವೊಂದು ಲಾಂಗ್ ರೇಂಜ್ ಸೊಲ್ಯೂಷನ್ ಹುಡುಕಬೇಕು. ಇಲ್ಲಾಂದರೆ ಮಳೆ ಬಂದದ್ದು ವ್ಯರ್ಥ ಆಗ್ತದೆ, ನೀರಿದ್ದದ್ದು ವ್ಯರ್ಥ ಆಗ್ತದೆ. ಎಷ್ಟು ಬೇಕು ನಮಗೆ ಅಷ್ಟು, ಸ್ವಲ್ಪ ನೀರು ಸಮುದ್ರಕ್ಕೆ ಹೋಗಲೇಬೇಕು, ಸ್ವಲ್ಪ ನೀರು ಸಮುದ್ರಕ್ಕೆ ಹೋಗಲೇಬೇಕು. ಯಾಕಂದರೆ ಅಕ್ವಾಟಿಕ್ ಬಯೋಡೈವರ್ಸಿಟಿ ಅಂತ, ಅಲ್ಲಿ ಎಲ್ಲಿ ನದಿ ಸಮುದ್ರವನ್ನು ಸೇರ್ತದೆ, ಎಲ್ಲ ನದಿಗಳು ಸಮುದ್ರವನ್ನು ಸೇರುವಾಗ ನದಿ ಸಮುದ್ರವನ್ನು ಸೇರ್ತದೆ, ಅಲ್ಲಿ ಅದರದ್ದೇ ಆದ ಒಂದು ಪರಿಸರ ನಿರ್ಮಾಣ ಆಗ್ತದೆ, ಅದು ಬೇಕು. ಅದನ್ನು ನೀವು ಹಾಳುಗಡಲಿಕ್ಕೆ ಹೋಗಬಾರ್ದು. ಇದ್ದದ್ದನ್ನು ಮೊನ್ನೆ ಹೆಚ್ಚಿನ ಪ್ರಮಾಣದಲ್ಲಿ ಇರಬಹುದು ಸಮುದ್ರಕ್ಕೆ ಹೋಗಿದೆ. ನೆರೆ ಬಂದರೆ ಅದು ನೀವು ಹೇಳಬೇಕಾಗಿಲ್ಲ, ನೆರೆ ಬಂತು ಎಲ್ಲಿ ಏನು ಆಗಿದೆ ಎಂದೇಳಿ ಹೊರಡ್ತೇವೆ. ನೆರೆ ಅಂದರೆ ಎಂಥದ್ದು, ನೀರು ನಿಲ್ಲುವಂಥದ್ದು ಒಂದು ಕಡೆಯಲ್ಲಿ, ಅದಕ್ಕೆ ಹೋಗುವಂಥ ಜಾಗ ನೀವು ಸಾಕಾಗದಿದ್ದರೆ ಹೋಗುವಂಥದ್ದು ಅಲ್ಲಿ ನಿಲ್ತದೆ 1-2 ದಿವಸ. ಇದ್ದ ಅನ್ಯಾಯ ಏನೇನು ಉಂಟು ಮಾಡಲಿಕ್ಕೆ ಆಗ್ತದೆ, ನೆರೆ ನೀರಿನ ಹಾವಳಿ ಏನು ಆಗ್ತದೆ, ಅಲ್ಲಿ ಹುಳ ಹುಪ್ಪಟೆ ಆಗುವಂಥದ್ದು, ಕೊಳೆ, ಅದು ನೀರು ನಿಂತಾಗ ಏನೇನಿತ್ತು ಅದು ಕೊಳೆಯಲಿಕ್ಕೆ ಶುರು ಆಗ್ತದೆ. ಏನೇನು ಹುಳ ಹುಪ್ಪಟೆಗಳೆಲ್ಲ ಆಗಬೇಕು ಅದೆಲ್ಲ ಆಗ್ತದೆ, ಸಹಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಕೆಲವರಿಗೆ. ನೆರೆ ಬಂದಾಗಲೂ ಪ್ರಾಬ್ಲಮ್, ನೆರೆ ಬಂದರೆ ನಮಗೆ ಅವಸ್ಥೆ, ನೆರೆ ಬರುವುದಿಲ್ಲ, ನೀರು ಮಳೆ ಬಂದಾಗ ಸರಿಯಾಗಿ ಮಳೆ ಬಂತು, ಕಾಲಕ್ಕೆ ಸೆಳೆಯುವಂಥದ್ದು, ಆಗ ನಮಗೆ ಸುಭಿಕ್ಷೆ ನಿಲ್ಲುವಂಥದ್ದು. ಕಾಲೇ ವರ್ಷತು ಪರ್ಜನ್ಯ ಅಂದರೆ ಕಾಲಕ್ಕೆ ಸರಿಯಾಗಿ ಮಳೆ ಬರಲಿ. ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ. ಕಡಿಮೆ ಅಲ್ಲ, ಜಾಸ್ತಿ ಬೇಡ, ನಾವು ಮ್ಯಾನೇಜ್ ಮಾಡಲಿಕ್ಕೆ ಆಗಬೇಕು. ತಂತ್ರಜ್ಞಾನ ಉಂಟು ನಮ್ಮ ಹತ್ರ. ಈಗ ಸ್ಯಾಟಲೈಟ್ಗಳಿಂದ ನಮ್ಮ ತಂತ್ರಜ್ಞಾನ ಉಪಗ್ರಹಗಳಿಂದ ನೀವು ಹೇಗೆ ನೀರು ಹರಿತದೆ, ಹೇಗೆ ನೀರು ಹೋಗ್ತದೆ ಅನ್ನೋದನ್ನು ನೀವು ನೋಡಬಹುದು. ಆ ನೀರು ಹರಿಯುವಿಕೆಯನ್ನು ಅದನ್ನು ಹೇಗೆ ತರಬಹುದು ಅನ್ನೋದನ್ನು ನೋಡ್ಬೋದು. ಅದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಆಮೇಲೆ ಹೇಗೆ ನೆರೆ ನೀರನ್ನು ನಾವು ಮ್ಯಾನೇಜ್ ಮಾಡಬೇಕು, ವ್ಯವಸ್ಥೆ ನಾವು ಹೇಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನೋಡಬೇಕು. ನವೀನ್ ನಾಯ್ಕರ್, ಹಾಗಾದ್ರೆ ಪ್ರಶ್ನೆಯವ್ರದ್ದು ಸಿಟಿಯವರೇ ಹೆಚ್ಚೀಗ ಪ್ರಾಬ್ಲಮ್ ಎದುರಿಸಬಹುದು ಅಂತ ಅನಿಸ್ತಾ ಉಂಟಾ ಕಂಪೇರ್ಡ್ ಟು ರೂರಲ್ ಏರಿಯಾಸ್? ಖಂಡಿತವಾಗಿ ಸಿಟಿಯಲ್ಲಿ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತದೆ ಇನ್ನು ಬರುವ ದಿನಗಳಲ್ಲಿ. ಯಾಕಂತೇಳಿದರೆ ನಾವೆಲ್ಲ ಫ್ಲ್ಯಾಟ್ಸ್ಗಳೆಲ್ಲ ಇದ್ದಾವೆ, ಅಲ್ಲಿ ಒಂದು ನೀರಿನ ಬಳಕೆ ಪ್ರಮಾಣ ಜಾಸ್ತಿ ಆಗ್ತದೆ. ವಾಷಿಂಗ್ ಮಿಷಿನ್ ಆಗಲಿ, ನಿಮ್ಮ ಫ್ಲಶ್ ಟ್ಯಾಂಕ್ಸ್ ಆಗಲಿ, ಕಾರ್ ವಾಶ್ ಮಾಡ್ತೇವೆ, ಒಬ್ಬೊಬ್ಬರಿಗೆ 3-4 ಕಾರ್ಗಳೆಲ್ಲ ಇರ್ತವೆ. ಕೆಲವರಿಗೆ ದಿನ ಅದು ತೊಳೆಯದೇ ಆಗೋದಿಲ್ಲ. ಸೊ ಅಂದರೆ ಈಗ ಈ ಕಡೆ ನಾವು ಸ್ಟೋರೇಜ್ ಕೆಪಾಸಿಟಿ ಸಹ ನಮ್ಮ ಹತ್ರ ಕಮ್ಮಿ ಆಗಿದೆ, ಪ್ಲಸ್ ಯೂಸೇಜ್ ಜಾಸ್ತಿ ಆಗಿದೆ. ಸೊ ಆಬ್ವಿಯಸ್ಲಿ ಅದು ನಮಗೆ ತುಂಬ ಸಿಟಿಗೆ ಎಫೆಕ್ಟ್ ಆಗೇ ಆಗ್ತದೆ ಮುಂಬರೋ ದಿನಗಳಲ್ಲಿ. ಮತ್ತೆ ನಾವು ಇಂಟರ್ಲಾಕ್ ಕಾಂಕ್ರೀಟ್ ಎಲ್ಲ ಮನೆ ಆವರಣದಲ್ಲಿ ಹಾಕೋದು ಸರಿಯಲ್ಲ ಅಂತ. ಹೌದೌದು, ಇಂಟರ್ಲಾಕ್ ಇದು ಏನಾಗ್ತದೆ
ಅಂತ ಹೇಳಿದ್ರೆ, ಈಗ ನೋಡಿ ಮುಂಚೆಲ್ಲ ನಾವು ಡಾಮರ್ ರೋಡ್ಗಳಿತ್ತು, ಹತ್ತಿರ ಅದರ ಆ ಕಡೆ ಮತ್ತು ಈ ಕಡೆ ಮಣ್ಣಿನ ಒಂದು ಇತ್ತು, ಕೆಂಪು ಮಣ್ಣೆಲ್ಲ ಹಾಕ್ತಿದ್ರು ಚೆನ್ನಾಗಿ ನೀಟಾಗಿ, ಅಲ್ಲಿ ಶೇಡಿ ಮಣ್ಣುಗಳೆಲ್ಲ ಇತ್ತು, ಅದರ ಅಡಿಯಲ್ಲಿ ಒಂದು ಇತ್ತು. ಸೊ ನೀರು ಒಂದು ಇದಾಗಿ ಹೋಗುವ, ಹೌದು, ಅಂದ್ರೆ ರೋಡಿನಲ್ಲಿ ನಿಂತ ನೀರು ಕ್ರಮೇಣ ನೆಲದಲ್ಲಿ ನಿಂತು ಇಂಗುವ ಒಂದು ಪರಿಸ್ಥಿತಿ ಇತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಈ ಮಳೆಗೆ, ನಮ್ಮ ಈ ವೆದರಿಗೆ ಈ ಕಾಂಕ್ರೀಟ್ ಟಾರ್ ರೋಡ್ ನಿಲ್ಲುವುದಿಲ್ಲ ಅಂತೇಳಿ ನಾವು ಕಾಂಕ್ರೀಟ್ 20 ವರ್ಷ ನಿಲ್ತದೆ ಅಂತೇಳಿ ಆ ಕಾಂಕ್ರೀಟ್ ರೋಡ್ ಹಾಕುವಾಗ ಸಹ ನಾವು ಏನು ಒಳ್ಳೆ ಫಸ್ಟ್ ಕ್ಲಾಸ್ ಒಂದು ಪ್ಲಾಸ್ಟಿಕ್ ಇಡ್ತೇವೆ ಅದರ ಮೇಲೆ, ಮತ್ತೆ ಅದರ ಮೇಲೆ ಒಂದು ಕಾಂಕ್ರೀಟ್ ಸ್ಲ್ಯಾಬ್ ಇಡ್ತೇವೆ. ಸೊ ಅದರಿಂದ ಏನಾಗ್ತದೆ, ನಿಮ್ಮದು ಈ ಪ್ಲಾಸ್ಟಿಕ್ ಏನಾಗ್ತದೆ, ಸಾವಿರಾರು ವರ್ಷಗಳದ್ದು ಸಹ ಅದು ಕರಗುವುದಿಲ್ಲ. ಸೊ ಅದು ಸಹ ನಿಮಗೆ ನೀರು ನಿಮ್ಮ ಇದು ಏನು ನೆಲದ ಅಡಿಯಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ. ಈ ಕಡೆ ಪ್ರಕೃತಿ ನಾಶ, ಮತ್ತೆ ಆ ಕಡೆ ಈ ಕಡೆ ಪುನಃ ಅಗೈನ್ ನಿಮ್ದು ಏನು ಕಾಂಕ್ರೀಟ್ ಇದು ತೋಡು, ಅದು ಸಹ ಫುಲ್ ಸೀಲ್ಡ್ ಆಗಿರ್ತದೆ. ಮಳೆ ನೀರು, ಎಂತ ಮಳೆ ನೀರು ಬಂದರೂ ಸಹ ಕ್ರಮೇಣ ಕ್ಲೀನಾಗಿ ಗಟಾರಿಂದ ಸಮುದ್ರಕ್ಕೆ ಬಿಡುವ ಕೆಲಸ ಅದು ಮಾಡ್ತಾ ಇದೆ. ಸೊ ನೀರು ಇಂಗುವ ಏನು ನಿಮ್ಮದು ಪ್ರೊವಿಷನ್ಸ್ ಕಮ್ಮಿ ಆಗ್ತಾ ಇದೆ. ಈವನ್ ಸಿಟಿಯಲ್ಲಿ ಸಹ, ಫ್ಲಾಟ್ಗಳಲ್ಲಿ ಸಹ, ಸಿಟಿಗಳಲ್ಲಿ ಸಹ, ಎಲ್ಲ ಕಡೆ ಸಾಧಾರಣ ಎಲ್ಲ ಕಡೆ ಅಂತ ಹೇಳಿದ್ರೆ ನಮಗೆ ನೋಡ್ಲಿಕ್ಕೆ ತುಂಬಾ ಚೆಂದ ಕಾಣಬೇಕು. ಆ ಕಡೆ ಈ ಕಡೆ ಗ್ರೀನರಿ ಬೇಡ, ಫಸ್ಟ್ ಕ್ಲಾಸ್ ಫುಟ್ಪಾತ್ ಬೇಕು. ಯಾವುದು ಬೋರ್ಡಿ ಗಡ್ಡ ಬಂತು ಮರ ಕಡಿದ್ವಿ, ಒಂದು ಆ ಕಡೆ ಮನೆಯವರಿಗೆ ಒಂದು ಏನು ಎಲೆ ಬಿತ್ತು ಕಡಿದ್ವಿ. ಸೊ ಇದೆಲ್ಲ ಮಾಡ್ತಾ ಹೋದ್ರೆ ಪ್ರೊಫೆಸರ್ ಅವರಿಗೆ ಪ್ರಶ್ನೆ, ಸುಬ್ರಹ್ಮಣ್ಯ ಅಂತ ಪರಿಸರದ ತುಂಬ ಜನ ಹೇಳ್ತಾರೆ ಅಲ್ಲಿ ಕುಮಾರಧಾರೆಯ ಗುಂಡಿಯ ಹೊಳೆಗಳು ಈಗಲೇ ಬಹುಶಃ ತಳಮಟ್ಟವನ್ನು ಕಾಣ್ತಾ ಇದೆ ಅಂತ. ಅವರಿಗೆ ಅಲ್ಲಿನವರಿಗೆಲ್ಲ ಇದು ಹೊಸತ್ತು, ಈ ತುಂಬ ವರ್ಷಗಳಿಂದ ಅಲ್ಲಿ ವಾಸ ಮಾಡೋರಿಗೆ. ಅಂಥ ಪ್ರದೇಶಗಳಲ್ಲಿ ಕೂಡ ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ ನಿಮ್ಗೆ ಅನಿಸ್ತಾ ಇದೆ? ಅದೇ ಹೇಳಿದ್ನಲ್ಲ, ಒಂದು ಏನಾಗಿದೆ ಅಂತ ಹೇಳಿದರೆ, ಎಲ್ಲಿ ನೀರು ಮೊದಲು ಹರಿತಾ ಇತ್ತು ಅಲ್ಲಿ ನೀವು ತಡೆಗಟ್ಟಿದ್ದೀರಾ, ಬಿಡ್ತಾ ಇಲ್ವೋ, ಅಥವಾ ಎಲ್ಲಿ ನೀವು ನೀರನ್ನು ಬಳಸ್ತಾ ಇದ್ರೋ ಜಾಸ್ತಿ, ಕೃಷಿಗಾಗಲಿ ಅಥವಾ ಬೇರೆದಕ್ಕಾಗಲಿ ನೀವು ಜಾಸ್ತಿ ಬಳಸ್ತಾ ಇದ್ದರೆ ಅದನ್ನು ಹೇಗೆ ಬಳಸ್ತಾ ಇದ್ದೀರಿ? ಬೇಕಾದಷ್ಟು ಬಳಸ್ತಾ ಇದ್ದೀರೋ ಅಥವಾ ಬೇಕಾದಷ್ಟು ಕೃಷಿಗೆ ಬೇಕಾದಷ್ಟು ನೀರನ್ನು ಬಳಸಿ ಉಳಿದನ್ನು ಬಿಡ್ತಾ ಇಲ್ವೋ? ಈ ಸಮಸ್ಯೆಗಳನ್ನು ನೀವು ಅಲ್ಲಿ ನೋಡಿ ಹೋಗಿ ಅಧ್ಯಯನ ಮಾಡಿ ಅದನ್ನು ಹೇಗೆ ಬಳಸಬೇಕು ಅಥವಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅನುಭವ ಇದ್ದವ್ರ ಹತ್ರ ಕೇಳಿದರೆ ಅವರು ಹೇಳ್ತಾರೆ ಹೇಗೆ ಇದು ನಾವು ಬಳಸಬೇಕಾಗಿತ್ತು. ಹಾಗಾದ್ರೆ ನಾವು ಇನ್ನೊಂದು ಸಾಧಾರಣ ಮಳೆಗೆ ಕಾಯಲೇಬೇಕು ಅಂತ ಅನಿಸ್ತಾ ಉಂಟಾ ಅಥವಾ ಮಳೆ ಬರಲೇಬೇಕು ಈಗ? ಯಾಕಂದರೆ ಡಿಸೆಂಬರ್ನಲ್ಲಿಯೂ ಅಥವಾ ನಮಗೆ ಮಳೆ ಬಂದರೆ ಸಾಕು ನೀರು. ಈಗ ವಾವೆ ಮಾರುತವೋ ಅಥವಾ ಈ ಮಳೆಗಾಲದ ಕೊನೆ ಮಳೆಯೋ ಅದೇನಾದರೂ ಒಂದು 2-3 ಮಳೆ ಒಳ್ಳೆ ಮಳೆ ಬಂದರೆ ಹೆಚ್ಚಿನ ನೀರಿನ ಸಮಸ್ಯೆ ಇರುವುದಿಲ್ಲ. ಎಷ್ಟು ಬಂದರೂ ಕೂಡ ನಾವು ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗದಿದ್ದರೆ ಬಹುಶಃ ಅದು ವೇಸ್ಟ್. ಇದು ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆ ಮರುಕಳಿಸುವ ಸಾಧ್ಯತೆ ಜಾಸ್ತಿ. ಯಾಕಂದರೆ ಆಗಲೇ ನಾವು ಈ ಸಮಸ್ಯೆಯ ಯಾವ ಮುಖವನ್ನು ನಾವು ನೋಡ್ತಾ ಇದ್ದೇವೆ ಅದು ಯಾರಿಗೂ ಬೇಡವತ್ತು. ಯಾಕೆಂದರೆ ಹೋಗಲಿಕ್ಕೆ, ಮಂಗಳೂರಿಂದ ಹೊರಗೆ ಹೋಗಲಿಕ್ಕೆ ರಸ್ತೆ ಇಲ್ಲ. ಈ ನೀರನ್ನು ನಾವು ಶೇಖರಿಸಿಟ್ಕೊಳ್ತೇವೆ ಅಂದರೆ ನೀರಿಲ್ಲ ಬೇಕಾದಷ್ಟು. ಇನ್ನು ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ತಗೊಳ್ಬೇಕು, ನದಿ ಜೋಡಣೆ ಮಾಡಬೇಕು ಅಥವಾ ಸಣ್ಣ ಅಣೆಕಟ್ಟುಗಳನ್ನು ಕಟ್ಟಬೇಕು, ಉಪ್ಪು ನೀರನ್ನು ಈ ತಂತ್ರಜ್ಞಾನದಿಂದ ಕುಡಿಯೋ ನೀರನ್ನಾಗಿ ಮಾರ್ಪಡಿಸಿ ಕೊಡಬೇಕು, ಯಾವುದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಯೋಚಿಸಬೇಕಲ್ಲದೆ ಕುಡಿಯೋ ನೀರಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಉಸಿರಾಡಲು ಗಾಳಿ ಇಲ್ಲದೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನೇತ್ರಾವತಿ ತಿರುವು ಮಾಡಿದ್ದು ನಿಮ್ಮ ಪ್ರಕಾರ ಅವೈಜ್ಞಾನಿಕ ಅಂತ ಅನಿಸ್ತಾ ಉಂಟಾ? ಕಾಲ ಹೇಳ್ತದೆ ಈಗ ಗೊತ್ತಾಗಬೇಕು. ಇನ್ನು ಕಾಲ ಏನು ಹೇಳ್ತದೆ ಅಂತ ಹೇಳಿದರೆ, ನೀವು ಏನು ಮಾಡಿದಿರಿ ಅದರ ಫಲ ಮರುದಿವಸ ಗೊತ್ತಾಗೋದಿಲ್ಲ. ಯಾಕಂದರೆ ಪ್ರಕೃತಿ ಇಷ್ಟು ವರ್ಷ ತಗೊಂಡಿದೆ. ಶಿರಾಡಿ ಘಾಟ್ ಆಗಲಿ ಅಥವಾ ಚಾರ್ಮಾಡಿ ಘಾಟ್ ಆಗಲಿ, ಯಾವ ಪಶ್ಚಿಮ ಘಟ್ಟದ ಪ್ರದೇಶವೇ ಆಗಲಿ, ಅದು ಹಾಗೆ ಆಗಬೇಕಾದ್ರೆ ಲಕ್ಷಾಂತರ ವರ್ಷ ಆಗಿದೆ. ನೀವು ಅದನ್ನು ನಿಮ್ಮ ತಂತ್ರಜ್ಞಾನದಿಂದ ಬದಲಾಯಿಸ್ತೇನೆ ಅಂತೇಳಿ ಹೇಳಿದರೆ ಆ ಪಾಠ ಏನಾಗಿದೆ ಅನ್ನೋದರ ಪಾಠ ನಿಮಗೆ ಪ್ರಕೃತಿ ಕಲಿಸಿದಾಗ ನೀವು ಅದನ್ನು ತಡ್ಕೊಳ್ಳಿಕ್ಕಾಗದಾಗ ಆಗಿಬಿಡ್ತದೆ. ಯಾಕಂದರೆ ಅಷ್ಟು ಸಮಯ ಇರುವುದಿಲ್ಲ ಪುನಃ ಅದನ್ನು ಮಾಡ್ತೀವಿ. ನಾವು ಪ್ರಕೃತಿ ನಮಗೆ ಕಲಿಸಿರುವಂಥ ಪಾಠ ನಾವು ಅರಿತುಕೊಳ್ಳದೆ ಹೋಗಿರೋದ್ರಿಂದ ಬರುವ ದಿನಗಳಲ್ಲಿ ನಾವು ಒಂದು ವೇಳೆ ಅಪ್ಪಿತಪ್ಪಿ ಮಳೆ ಬರದೇ ಹೋದರೆ, ಅದೃಷ್ಟವಶಾತ್ ದೇವರ ದಯೆಯಿಂದ ಬರದೇ ಹೋದರೆ ನಮ್ಮ ಮಂಗಳೂರು ಅಥವಾ ಉಡುಪಿ ಯಾವ ರೀತಿಯ ಬರವನ್ನು ಎದುರಿಸುವಂಥ ಪರಿಸ್ಥಿತಿ ಇದೆ, ಈ ಬಗ್ಗೆ ತಜ್ಞರು ಕೂಡ ಮಾತನಾಡಿದ್ದಾರೆ. ಒಂದು ನ್ಯೂಸ್ ಕ್ಲಿಪ್ಪಿಂಗ್ ನಿಮಗೆ ಬ್ರೇಕಿನ ಬಳಿಕ ನಾವು ತೋರಿಸಿ ನಂತರ ಆ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ
ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈ ಬಾರಿ ಕರಾವಳಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಂಗಳೂರು ನಗರ ಅಥವಾ ಆಸುಪಾಸಿನ ಪ್ರದೇಶಗಳಲ್ಲಿ ಮತ್ತು ಉಡುಪಿಯಲ್ಲಿ ಕೂಡ ನೆರೆ ಬರುವಂಥ ಸಂಭವ ಇದೆಯಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಅನೇಕ ನದಿಗಳ ತಳ ಕಾಣ್ತಾ ಇದೆ, ಅಂದರೆ ನೆಲ ಕಾಣ್ತಾ ಇದೆ, ಅಲ್ಲಿ ಮಧ್ಯದಲ್ಲಿರುವಂಥ ಸಣ್ಣ ಸಣ್ಣ ಬಂಡೆ ಕಲ್ಲುಗಳು ಕಾಣ್ತಾ ಇವೆ. ಇದೆಲ್ಲ ಸೆಪ್ಟೆಂಬರಲ್ಲಿ ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ, ನಾವು ಫೆಬ್ರವರಿಯಲ್ಲಿ ನೋಡಬೇಕಾಗಿತ್ತು, ಅದು ಈಗ ಕಾಣ್ತಾ ಇದೆ. ಎಲ್ಲೆಲ್ಲಿ ನೀರು ಇರ್ತಿತ್ತೋ ಅಲ್ಲೆಲ್ಲ ಈಗಲೇ ನೀರು ಇಲ್ಲದಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅಂತೇಳಿ ಜನ ಮಾತಾಡಿಕೊಳ್ತಾ ಇದ್ದಾರೆ. ನಾವು ಯಾವ ಮುನ್ಸೂಚನೆ ನೋಡ್ತಾ ಇದ್ದೇವೆ? ಹಾಗಾದರೆ ಏನು ನಮ್ಮ ಎದುರಿಗಿರುವಂಥದ್ದು ನಿಜಕ್ಕೂ ಬರದ ಒಂದು ಛಾಯನ, ಒಂದು ಸಣ್ಣ ನ್ಯೂಸ್ ಕ್ಲಿಪ್ಪಿಂಗ್ ನೋಡೋಣ, ಅದರ ನಂತರ ಆ ಬಗ್ಗೆ ಚರ್ಚೆ ಮಾಡೋಣ. ಈ ಬಾರಿಯ ಮಳೆ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಮಲೆನಾಡು, ಕೊಡಗು ಮತ್ತು ಕರಾವಳಿಯಲ್ಲಿ ಈ ವರ್ಷ ವರುಣದೇವ ಅವಾಂತರಗಳನ್ನೇ ಸೃಷ್ಟಿಸಿ ಹೋಗಿದ್ದ. ನೆರೆ ಪ್ರವಾಹಕ್ಕೆ ನಲುಗಿದ್ದ ಜನರಿಗೆ ಇದೀಗ ಬರದ ಛಾಯೆ ಕಾಣುತ್ತಿದೆ. ಹೌದು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಕಳೆದ 20 ದಿನಗಳ ಹಿಂದೆ ತುಂಬಿ ಹರಿಯುತ್ತಿದ್ದ ಎಲ್ಲ ನದಿಗಳು, ಹೊಳೆ, ಜಲ, ತೊರೆಗಳಲ್ಲಿ ಇದೀಗ ನೀರಿನ ಪ್ರಮಾಣ ಭಾರೀ ಇಳಿಮುಖವಾಗಿದೆ. ಒಂದೆಡೆ ಭಾರೀ ಮಳೆ, ಇನ್ನೊಂದೆಡೆ ಮಲೆನಾಡು ಮತ್ತು ಕೊಡಗು ಭಾಗದಿಂದ ಹರಿದು ಬಂದ ಮಳೆ ನೀರು ಎಲ್ಲ ಎಲ್ಲಿಗೆ ಹೋಯಿತು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನೇತ್ರಾವತಿ ನದಿ ನೀರಿನ ಪ್ರಮಾಣ ಕ್ಷೀಣಿಸಿದೆ. ಇನ್ನು ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ವರ್ಷಗಳ ಬಳಿಕ ನೇತ್ರಾವತಿ, ಕುಮಾರಧಾರ ನದಿಗಳು ಸಂಗಮವಾಗಿತ್ತು. ಆದರೆ ಈಗ ಮರಳು ಕಾಣುತ್ತಿದೆ. ಇನ್ನು ಸುಳ್ಯ ತಾಲೂಕಿನ ಶ್ರೀ ಕ್ಷೇತ್ರ ಕುಮಣ್ಣಿ. ಓಕೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಉಂಟು. ಅದನ್ನು ನಾವು ಮತ್ತೆ ಸರಿ ಮಾಡಿ ಮತ್ತೆ ಪ್ಲೇ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಹಾಗಾದರೆ ಒಂದಿಷ್ಟು ಗಣ್ಯರು ಕೂಡ ಅದರಲ್ಲಿ, ಅಂದರೆ ರೈತರು ಕೂಡ ಮಾತನಾಡಿದ್ದಾರೆ, ಅದನ್ನು ನೋಡುವಂಥ ಪ್ರಯತ್ನ ಮತ್ತೆ ಮಾಡುವಂಥ ಅಗತ್ಯ ಇದೆ. ಸರ್, ಹಾಗಾದರೆ ನಾವು ಈಗ ಏನು ನೋಡ್ತಾ ಇದ್ದೇವೆ, ಅದಕ್ಕೆ ದೊಡ್ಡ ರೀತಿಯಲ್ಲಿ ಮಳೆ ಬಂದದ್ದು ಒಂದು ಕಾರಣ ಇರ್ಬೋದು, ಮರಗಿಡಗಳು ನಾಶ ಆಗ್ತಾ ಇರೋದು ಮತ್ತೊಂದು ಕಾರಣ ಇರ್ಬೋದು. ಆದರೆ ಎಲ್ಲಿಂದ ಕಾರಣ ಹಲವುಂಟು. ಮರಳುಗಾರಿಕೆ ಅದು ಕೂಡ ವರ್ಷಗಟ್ಟಲೆ ಅಲ್ಲಿ ನದಿ ಬೇಕಾಗಿ ಮರಳನ್ನು ತಂದು ಹಾಕ್ತದೆ. ನೀವು ಅದನ್ನು ಅವೈಜ್ಞಾನಿಕವಾಗಿ ಇಲ್ಲಿ ಬೇಕೋ ಅಲ್ಲಿ ತೆಗೆದ್ರೆ ನೀರು ಹೋಗುವಂಥದ್ದು, ನೀರು ಇಂಗುವಂಥದ್ದು ಎಲ್ಲ ಪ್ರಕ್ರಿಯೆಗಳಿಗೂ ಅಡ್ಡ ಬಂದಾಗ ಆಗ್ತದೆ. ಒಂದಲ್ಲ ಎರಡಲ್ಲ, ಬೇಕಾದಷ್ಟಿದೆ. ಅದರ ಬದಿಯಲ್ಲಿ ಮನೆ ಕಟ್ಟುವಂಥದ್ದು ಅಥವಾ ಕಟ್ಟಡಗಳನ್ನು ಕಟ್ಟುವಂಥದ್ದು ಏನುಂಟು ನೀರಿನ ಹರಿವು, ಅದನ್ನು ನೀವು ಎಲ್ಲೆಲ್ಲಿ ಪ್ರಯತ್ನ ಮಾಡ್ತೀರೋ ಅದು ಏನೇನು ಸ್ವಾಭಾವಿಕವಾಗಿರುವಂಥದ್ದನ್ನು ನೀವು ಅಲ್ಲ, ಇದು ನನಗೆ ಬೇಕಾಗಿ ನಾನು ಮಾಡ್ತೇನೆ ಅಂತೇಳಿ ಹೇಳುವಂಥದ್ದು ಅದು ಸರಿಯಲ್ಲ. ಓಕೆ, ಸೊ ಮರಳುಗಾರಿಕೆ ಕೂಡ ಒಂದು ರೀತಿಯಲ್ಲಿ ಬಂದೇ ಬರ್ತದೆ. ನೀರು ಇಂಗುವಂಥದ್ದು ಅದರ ಮೇಲೆ ವರ್ಷಾನುಗಟ್ಟಲೆಯಿಂದ ಅಲ್ಲಿ ತಂದು ಮರಳು ಹಾಕ್ತಾ ಉಂಟು. ನನಗೆ ಎಲ್ಲಿ ತೆಗಿಬೇಕು, ಎಲ್ಲಿ ನೀವು ತೆಗಿಬಿಡ್ಲಿಕ್ಕೆ ಆಗ್ತದೆ ಅನ್ನೋಂಥದ್ದನ್ನು ತೆಗಿಬೇಕು. ಮರಳು ಬೇಕಾದಷ್ಟು ಉಂಟಂತ ನೀವು ಮರಳನ್ನು ಬಗೀತಾ ಹೋದರೆ ನದಿ ಗರ್ಭವನ್ನು ಅಗೆದ ಹಾಗೆ ಮತ್ತೆ ನೀರಲ್ಲಿ ಕೆಳಗೆ ಇಂಗಲೇಬೇಕು. ದರ್ ಇಸ್ ನೋ ಚಾಯ್ಸ್. ಕರೆಕ್ಟ್. ಎಸ್ ಎಸ್ ಹಾಗೆ ನವೀನ್ ಅವರೇ, ಪ್ರಶ್ನೆ ಇರೋದು, ನಾವು ಹೆದರುವಂಥ ಅನಿವಾರ್ಯತೆ ಬಹುಶಃ ಈ ವರ್ಷ ಪ್ರಾರಂಭದಲ್ಲಿ ನಮಗೆ, ಅಂದರೆ ಮಳೆಗಾಲ ಬಂದ ಕೂಡಲೇ ಒಳ್ಳೆಯ ಒಂದು ಮಳೆಯನ್ನು ನಾವು ಕಾಣ್ತಾ ಇದ್ದೇವೆ, ಹೆದರಿಕೆ ಇಲ್ಲ, ನೀರು ನಿಲ್ಲತ್ತೆ ಎನ್ನುವಂಥ ಧೈರ್ಯ ಇತ್ತು. ಆದರೆ ಈಗ ನಾವಿನ್ನು ಸೆಪ್ಟೆಂಬರ್ ಆಗಿಲ್ಲ, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ನೋಡುವಾಗ ಇನ್ನು ಯಾವಾಗ ಕೂಡ ಎನಿ ಟೈಮ್ ಬರುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಉಂಟು. ಹೌದು, ಇದು ಆಲ್ರೆಡಿ ಈಗ ನೋಡಿ ನಮ್ಗೆ ಆಲ್ರೆಡಿ ಇದು ಮುನ್ಸೂಚನೆ ಕೊಡ್ತಾ ಇದೆ. ಟೆಂಪರೇಚರ್ ಇನ್ಕ್ರೀಸ್ ಆಗಿದೆ, ಇದು ಈಗನೇ ನದಿದು ಪರಿಸ್ಥಿತಿಗಳು ಹೀಗಾಗಿದೆ. ನದಿ ಮಾತ್ರ ಅಲ್ಲ, ನಿಮ್ಮ ಮನೆಯ ಹತ್ತಿರದ ಬಾವಿ ಮತ್ತೆ ಇದಕ್ಕೆ ಹೋಗಿ ನೀವು ನೋಡಿದ್ರೆ ಅಲ್ಲಿ ಸಹ ಸಾಧಾರಣ ಒಂದು 2-3 ರಿಂಗ್ ನೀರು ಕಮ್ಮಿ ಆಗಿರುತ್ತೆ ಈಗ ಈ ಪರ್ಟಿಕ್ಯುಲರ್ ಟೈಮಲ್ಲಿ. ಯಾಕಂದ್ರೆ ಅದೇ ಅದು ಒಂದು ಹಿಡಿದೊಟ್ಕೊಳ್ಳೋ ಸಾಮರ್ಥ್ಯ ಮಣ್ಣಿಗೆ ಕಮ್ಮಿ ಆಗಿದೆ, ಕಾಡು ನಾಶ ಆಗಿದೆ.
ಏನಂದರೆ ಈಗ ಈ ಪದರಗಳೆಲ್ಲ ಏನಿರ್ತದೆ, ನಮ್ಮದು ಮಣ್ಣಿದು ಲೇಯರ್ಸ್ ಇರ್ತದೆ, ಅದರಲ್ಲಿ ಮಣ್ಣಿನ ಕಲ್ಲಿದು ಪದರ ಇರ್ತದೆ, ಶೇಡಿ ಮಣ್ಣಿದು ಪದರ ಇರ್ತದೆ, ಮತ್ತು ನಮ್ಮ ಬೇರೆ ಬೇರೆ ರೀತಿಯ ಒಂದು ಪದರಗಳಿರ್ತದೆ. ಈ ಕಲ್ಲು ಮತ್ತು ಶೇಡಿ ಮಣ್ಣಿನ ಪದರಗಳಲ್ಲಿ ಸಾಧಾರಣ ನೀರು ಸ್ಟೋರೇಜ್ ಆಗುವ ಒಂದು ಟ್ಯಾಂಕ್ ರೀತಿಯಲ್ಲಿ ಇರ್ತದೆ ನಮ್ಮ ಭೂಮಿ ಅಡಿಯಲ್ಲಿ. ಈಗ ನಮ್ಮ ಈ ಡೆವಲಪ್ಮೆಂಟ್ಸು, ನಮ್ಮ ಈ ಅರಣ್ಯನಾಶ, ನಮ್ಮ ಈ JCBಗಳು ಗರ್ಜನೆ, ಅದರಿಂದೆಲ್ಲ ಈ ಸಾಧಾರಣ ಪದರಗಳೆಲ್ಲ ತುಂಬ ಡ್ಯಾಮೇಜ್ ಆಗಿ ಹೋಗಿದೆ. ನಾವು ಇದನ್ನು ಒಂದು ಸಾಧಾರಣ ಒಂದು ಕಡಿಮೆ ಅಂದರೆ ಮುಂದಿನ 50 ಇಲ್ಲ 100 ವರ್ಷದವರೆಗೂ ಯಾವುದೇ ರೀತಿ ಮೆಗಾ ಅಭಿವೃದ್ಧಿಗಳನ್ನೆಲ್ಲ ತಡೆ ಹಿಡಿಬೇಕು, ಹಾಗೂ ಕಾಡು ನಾಶವನ್ನ ತಡೆ ಹಿಡಿಬೇಕು. ಮತ್ತೆ ನಮ್ಮ ಈ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಪ್ರಕಾರ ರಿಸರ್ವ್ ಫಾರೆಸ್ಟ್ ಏನಿದೆ ಒಂದು 2 to 3% ಮಾತ್ರ ಇದೆ. ಸೊ 2 to 3% ಅನ್ನ ನಾವು ಚೇಂಜ್ ಮಾಡಿ ಒಂದು ಅಟ್ಲೀಸ್ಟ್ 30% ಮಾಡಬೇಕು. ಯಾಕಂದ್ರೆ ಇಡೀ ಭೂಮಿಯ 3/4 ಭಾಗ ನೀರಾದ್ರೆ 30% ಕಾಡು ಅಂತ ಇದೆ. ಸೊ ನಮ್ಮ ಭಾರತ ದೇಶದ ಒಂದು ಏನು ಜಿಯೋಗ್ರಫಿಕಲ್ ಕಂಡೀಷನ್ ಅಲ್ಲಿ ನಮ್ಮ ಆಸ್ ಪರ್ 2-3% ಅರಣ್ಯ ಇದ್ರೆ ಸಾಕು ಅಂತ ನಾವು ಮಾಡಿಕೊಂಡಿದ್ದೇವೆ. ಅದನ್ನು ನಾವು 30%ಗೆ ನಮ್ಮ ಅಮೆಂಡ್ಮೆಂಟ್ ಆಗಿ ಅದನ್ನು ಕಡ್ಡಾಯವಾಗಿ ಪಾಲಿಸಿದ್ರೆ ಮಾತ್ರ, ಅಂದ್ರೆ ಭಾರತದ 30% ಅರಣ್ಯ ಇರಬೇಕು. ರಿಸರ್ವ್ ಫಾರೆಸ್ಟ್ ಏನಿದೆ ನಮ್ಮದು ಅದನ್ನ ನಾವು ಇನ್ಕ್ರೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಮ್ಮದು ಟೋಟಲ್ 102 ನ್ಯಾಷನಲ್ ಪಾರ್ಕ್, 515 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಹೀಗೆಲ್ಲ ಇದೆ, ಗೊತ್ತಾಯ್ತಾ. ಇದು ಅಷ್ಟೊಂದು ಪರ್ಸೆಂಟೇಜ್ ಅಷ್ಟೊಂದು ಇದರಲ್ಲಿ ಇಲ್ಲ. ಇದರ ಏನೆಲ್ಲ ಇದೆ ಅದನ್ನ ಇನ್ನೂ ಇನ್ಕ್ರೀಸ್ ಆಗಬೇಕು. ವೈಲ್ಡ್ ಲೈಫ್ ಏನು ನಿಮ್ಮದು ನ್ಯಾಷನಲ್ ಪಾರ್ಕ್ ಇದು ಏರಿಯಾ ಏನಿರ್ತದೆ ಅದನ್ನ ಈ ರೆಸಾರ್ಟ್ ಆಗಲಿ ಏನೇ ಆಗಲಿ ಮಾಡದೆ ತಡೆ ಹಿಡಿದು ಇನ್ನೊಂದು ಕಡಿಮೆ ಅಂದ್ರೆ ಇನ್ನೊಂದು 50-100 ವರ್ಷ ಯಾವುದೇ ರೀತಿಯ ಡೆವಲಪ್ಮೆಂಟ್ ಎಲ್ಲಿಯೂ ಮಾಡದೆ, ಅಂದ್ರೆ ಮೆಗಾ ಪ್ರಾಜೆಕ್ಟ್ಸ್ಗಳನ್ನು ನಾವು ಮಾಡದೇ ಇದ್ರೆ ಮಾತ್ರ, ಮರಗಳನ್ನ ಕಡಿಯದೇ ಇದ್ರೆ ಮಾತ್ರ ನಮಗೆ ಉಳಿಗಾಲ. ನಿಮ್ಮ ಪ್ರಕಾರ ಕೂಡ ನೇತ್ರಾವತಿ ಅದು ಟಚ್ ಮಾಡಬಾರ್ದಿತ್ತು ಅಂತ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಅದೆಲ್ಲ ನೋಡಿ, ಅದೊಂದು ಪ್ರಕೃತಿಯಾಗಿ ಒಂದು ಹರಿವು ಬರ್ತಾ ಇದೆ. ಆ ನೀರು ಏನು ಅಲ್ಲಿಂದ ಮಳೆ ನೀರು ಗುಡ್ಡದಿಂದ ಹರಿದುಕೊಂಡು ಕ್ರಮೇಣ ಅದು ಕಾಡಿನ ದಾರಿಯಾಗಿ ಒಂದು ಸಮುದ್ರಕ್ಕೆ ಸೇರಿ ಅದೊಂದು ಆ ಸಮುದ್ರಕ್ಕೆ ಸೇರುವಾಗ ಏನಾಗ್ತದೆ, ಆ ನೀರು ಮತ್ತೆ ಸಮುದ್ರದ ನೀರು ಒಂದು ಸಮಶೀತೋಷ್ಣ ಲೆವೆಲ್ ಆಗಿ ಒಂದು ಆಗ್ತಾ ಇತ್ತು. ಅದನ್ನು ನಾವೀಗ ಏನಾಗಿದೆ ಅಂದರೆ ನಮಗೊಂದು ಸ್ಲೋಗನ್ ಆಗಿದೆ, ಅದು ವ್ಯರ್ಥವಾಗಿ ಹೋಗ್ತಾ ಇದೆ ಒಂದು ನೀರು, ಏನು ನಿಮ್ಮ ನದಿಗೆ ಸಮುದ್ರಕ್ಕೆ ಹೋಗುದು ವ್ಯರ್ಥ ಅದು ಅಂತೇಳಿ ನಮಗೆ ಒಂದು ಹೇಳಿ ಅದು ಕುಡಿಯೋ ನೀರು ಪ್ರಾಜೆಕ್ಟ್ ಅಂತ ನಾವು ಅದನ್ನು ಕೊಟ್ಟಿದ್ವಿ. ಮಾಡೋದು ಬೇಡ ಅಂತೇಳಿ. ಅದು ಪ್ರಾಕೃತಿಕವಾಗಿ ಈಗಲ್ಲ, ಸಾವಿರಾರು ವರ್ಷಗಳಿಂದ ಅದು ಅದರ ಕೆಲಸ ಮಾಡ್ತಾ ಇದೆ. ನಾವು ಅದರ ಕೆಲಸವನ್ನ ಡಿಸ್ಟರ್ಬ್ ಮಾಡಿ ಇವತ್ತು ನಮಗೆ ನೀರಿಲ್ಲ ಅಂತೇಳಿ ನಾವು ಕುತ್ಕೊಂಡ್ರೆ, ನಮಗೆ ಬರ್ತಾ ಇದೆ ಅಂತ ಕುತ್ಕೊಂಡ್ರೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಿತ್ತು. ಸರ್, ಹಾಗಾದ್ರೆ ನಾವು ಎಲ್ಲೋ ಒಂದ್ ಕಡೆಯಲ್ಲಿ ನದಿ ಜೋಡಣೆ ಅಂತ ಏನು ಮಾತಾಡ್ಕೊಳ್ತಾ ಇದ್ದೇವೆ, ಅದು ಕೂಡ ಆರ್ಟಿಫಿಷಿಯಲ್ ಅಂತ ಅನಿಸ್ತದೆ. ಒಂದು ಆಲ್ಟರ್ನೇಟಿವ್, ಈ ಕೆಲವು ಆಲ್ಟರ್ನೇಟಿವ್ಸ್ ಅಂತ ಇರುತ್ತೆ ಟೆಕ್ನಾಲಜಿಯಲ್ಲಿ. ಇದು ಹೀಗಾದ್ರೆ ಹೇಗೆ ಮಾಡ್ಬೋದು, ಹೀಗಾದ್ರೆ ಈಗ ದೊಡ್ಡ ಅಣೆಕಟ್ಟು ಕಟ್ಟುವಂಥದ್ದು, ಗಂಗಾ ನದಿಗೆ ದೊಡ್ಡ ಅಣೆಕಟ್ಟು ಕಟ್ಟಲಿಕ್ಕೆ ಆಗ್ತದ, ಕಾವೇರಿ ನದಿಗೆ ಕೃಷ್ಣಸಾಗರಲ್ಲಿ ಅಣೆಕಟ್ಟು ಕಟ್ಟಲಿಕ್ಕೆ ಆಗ್ತದೆ. ಈ ಅಣೆಕಟ್ಟು ಕಟ್ಟುವಂಥದ್ದು ಅದು ಹೇಗೆ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು, ನದಿ ಜೋಡಣೆ ಅದೊಂದು ಇನ್ನೊಂದು ಆಲ್ಟರ್ನೇಟಿವ್. ನದಿ ಜೋಡಣೆಯಿಂದ ಹೀಗೆ ನೆರೆ ಬಂದಾಗ ಆ ನೆರೆ ನೀರನ್ನು ಇನ್ನೊಂದು ನದಿಯ ಇದಕ್ಕೆ ಕೊಟ್ಟು ಆಮೇಲೆ ಅಲ್ಲಿ ನೀರು ಬೇಕಾದ ಸಿಕ್ಕುವ ಹಾಗೆ ಮಾಡುವ. ನದಿ ಜೋಡಣೆಯಿಂದ ನೆರೆಯ ಭರಾಟೆಯನ್ನು ತಗ್ಗಿಸ್ಬೋದು ಅನ್ನೋ ಒಂದು ಯೋಜನೆ. ಹೇಗೆ ಮಾಡಬೇಕು ಅದನ್ನು ನೀವು ಯೋಚಿಸಬೇಕು. ನದಿಯ ನೀರನ್ನು ನಾವು ಒಂದು ನದಿಯ ನೀರನ್ನು ಇನ್ನೊಂದು ನದಿ ಜೋಡಿಸುವಾಗ ಬೇರೆ ಏನು ಅಪಾಯ ಬರ್ತದೆ, ಮಾಡಿದ ಮೇಲೆ ಅದನ್ನು ಮತ್ತೆ ಬೇಡ ಮೊದಲನೇ ಹಾಗೆ ನದಿ ನೀಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅಣೆಕಟ್ಟು, ದೊಡ್ಡ ಅಣೆಕಟ್ಟನ್ನು ಕಟ್ಟಿದರೆ ಅದರ ಅಣೆಕಟ್ಟನ್ನು ಎತ್ತರ ಜಾಸ್ತಿ ಮಾಡಿದರೆ ನೀರು ಜಾಸ್ತಿ ನಿಲ್ತದೆ. ಅದರ ಸಮಸ್ಯೆಗಳೇನಾದರೂ ಇದೆಯಾ ಅದನ್ನು ಮೊದಲು ಯೋಚಿಸ್ಕೊಳ್ಬೇಕು. ಯಾಕಂದರೆ ಇಂಥ ಭೂಕಂಪ ಆಗುವಂಥದ್ದು ಸಂಭವವು ಅಥವಾ ಬೇರೆ ಏನಾದರೂ ಪ್ರಾಕೃತಿಕ ವಿಕೋಪ ಸಂಭವವು ನೀರು ಇಲ್ಲಿಂದ ಒಮ್ಮೆಲೆ ಹೊರಗೆ ಬಿಟ್ಟಾಗ ಏನು ಅಪಾಯ ಆಗ್ತದೆ, ಕೇರಳದಲ್ಲಿ ಆದ ಹಾಗೆ ಆಗಬಾರ್ದು. ಇಂಥ ಹಾಗೆ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟುವಾಗ ಅಲ್ಲಿಯ ಪರಿಸರ ಅದನ್ನು ತಡೆದುಕೊಳ್ಳಲಿಕ್ಕೆ ಪರಿಸರ ಸ್ನೇಹಿ, ಪರಿಸರ ಸಹ್ಯ ಯೋಜನೆಗಳನ್ನು ನಾವು ಯೋಜಿಸಬೇಕು. ಅದರ ಯೋಚನೆ ಮಾಡಬೇಕಲ್ಲದೆ ಆ ನದಿಯ ನೀರನ್ನು ಇದು ಕೊಡುವ, ಈ ನದಿಯ ನೀರನ್ನು ಅದು ಕೊಡುವ, ಆಮೇಲೆ ಏನಾಗ್ತದೆ ನೋಡುವ ಅಂತ ಹೇಳುವಂಥ ಯೋಚನೆ ಮಾಡಬಾರ್ದು. ಆಮೇಲೆ ಏನಾಗ್ತದೆ ಅನ್ನೋದಕ್ಕೆ ಮತ್ತೆ ಅಲ್ಲಿ ಸ್ಕೋಪೇ ಇಲ್ಲ, ಸೊಲ್ಯೂಷನ್ ಸಿಕ್ಕುವುದಿಲ್ಲ, ನಿಮಗೆ ಕೂಡಲೇ ಏನು ಮಾಡಲಿಕ್ಕೂ ಆಗುದಿಲ್ಲ. ಹಾಗಾದ್ರೆ ಇನ್ನೂ ಮಳೆ ಬರುವ ಸಾಧ್ಯತೆ ಉಂಟಾ ಅಥವಾ ನಮ್ಮ ಸೀಸನ್ ಮುಗಿಯಿತು? ಮಳೆ ಬರುವ ಸಾಧ್ಯತೆ ಖಂಡಿತವಾಗಿದೆ. ಯಾಕಂದರೆ ಇದಲ್ಲದಿದ್ದರೂ ಮತ್ತಿನ ಮಳೆ ತಮಿಳುನಾಡಿಗೆಲ್ಲ ಬರ್ತಾಯಿಲ್ಲ ಮಳೆ, ಆಗ ವಾಯುಭಾರ ಒತ್ತಡ ನಾವು ಹೇಳ್ತಾ ಇದ್ದೇವೆ, ಬಂಗಾಳ ಕೊಲ್ಲಿಯಲ್ಲಿ ಒತ್ತಡ ಜಾಸ್ತಿ ಆದಾಗ ಇಲ್ಲಿ ಮಳೆ ಬರ್ತದೆ. ಬೆಂಗಳೂರಿನಲ್ಲಿ ಲಾಸ್ಟ್ ಇಯರ್ ಬೆಂಗಳೂರಲ್ಲಿ ಪ್ರತಿ ಸಾಯಂಕಾಲ ಮಳೆ ಬರ್ತಾ ಇತ್ತು, ಪ್ರತಿ ಸಾಯಂಕಾಲ ಜೋರು ಮಳೆ ಬರ್ತಾ ಇತ್ತು. ಇವತ್ತು ಮಳೆ ಬರ್ತದೆ, ಗ್ಯಾರಂಟಿ ಬರ್ತದೆ ಅಂತ ಹೇಳಿದರೆ ಗ್ಯಾರಂಟಿ ಮಳೆ ಬರ್ತಾ ಇತ್ತು. ನಮಗೂ ಅಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆದಾಗ ಮಂಗಳೂರಿನಲ್ಲಿ ಮಳೆ ಬರ್ತಾ ಇತ್ತು.
ಹಾಗೆ ಕೆಲವು ಸರ್ತಿ ಇಲ್ಲಿ ಮಳೆ ಬರ್ತದೆ, ಜೋರು ಮಳೆ ಬರ್ತದೆ, ಮೋಡ ಇರ್ತದೆ ಎಂದೇಳಿ ಆಗ್ತಾ ಉಂಟು. ಹಾಗೆ ಅದೇ ಹೇಳಿದ್ನಲ್ಲ, ಸಂಕೀರ್ಣ ಈ ವ್ಯವಸ್ಥೆ, ವಾಯುಭಾರ ಒತ್ತಡ, ಸಮುದ್ರ, ನೀರು, ಇದೆಲ್ಲ ಒಂದು ವ್ಯವಸ್ಥೆಯಲ್ಲಿ ಹೇಗೆ ರೂಪುಗೊಳ್ತದೆ ಅನ್ನೋದನ್ನು ಈಗಲೇ ಹೇಳೋದು ಕಷ್ಟ ಆಗ್ತದೆ. ಕಾಲ ಅದಕ್ಕೆ ಉತ್ತರ ಕೊಡ್ತದೆ. ಓಕೆ, ಎಸ್, ನಾವೊಂದು ಸಣ್ಣ ವಿಡಿಯೋವನ್ನು ನೋಡಿಕೊಂಡು ಬರೋಣ. ಯಾವ ರೀತಿಯಲ್ಲಿ ರೈತರು ಮತ್ತು ಹವಾಮಾನ ತಜ್ಞರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಆ ವಿಡಿಯೋವನ್ನು ನೋಡಿ ನಂತರ ಆ ಬಗ್ಗೆ ಚರ್ಚೆ ಮಾಡೋಣ. ಈ ಬಾರಿಯ ಮಳೆ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಮಲೆನಾಡು, ಕೊಡಗು ಮತ್ತು ಕರಾವಳಿಯಲ್ಲಿ ಈ ವರ್ಷ ವರುಣದೇವ ಅವಾಂತರಗಳನ್ನೇ ಸೃಷ್ಟಿಸಿ ಹೋಗಿದ್ದ. ನೆರೆ ಪ್ರವಾಹಕ್ಕೆ ನಲುಗಿದ್ದ ಜನರಿಗೆ ಇದೀಗ ಬರದ ಛಾಯೆ ಕಾಣುತ್ತಿದೆ. ಹೌದು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಕಳೆದ 20 ದಿನಗಳ ಹಿಂದೆ ತುಂಬಿ ಹರಿಯುತ್ತಿದ್ದ ಎಲ್ಲ ನದಿಗಳು, ಹೊಳೆ, ಜಲ, ತೊರೆಗಳಲ್ಲಿ ಇದೀಗ ನೀರಿನ ಪ್ರಮಾಣ ಭಾರೀ ಇಳಿಮುಖವಾಗಿದೆ. ಒಂದೆಡೆ ಭಾರೀ ಮಳೆ, ಇನ್ನೊಂದೆಡೆ ಮಲೆನಾಡು ಮತ್ತು ಕೊಡಗು ಭಾಗದಿಂದ ಹರಿದು ಬಂದ ಮಳೆ ನೀರು ಎಲ್ಲ ಎಲ್ಲಿಗೆ ಹೋಯಿತು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ನೇತ್ರಾವತಿ ನದಿ ನೀರಿನ ಪ್ರಮಾಣ ಕ್ಷೀಣಿಸಿದೆ. ಇನ್ನು ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ವರ್ಷಗಳ ಬಳಿಕ ನೇತ್ರಾವತಿ, ಕುಮಾರಧಾರಾ ನದಿಗಳು ಸಂಗಮವಾಗಿತ್ತು. ಆದರೆ ಈಗ ಆ ನೀರೆಲ್ಲ ಇಂಗಿ ಹೋಗಿ ಮರಳು ಕಾಣುತ್ತಿದೆ. ಇನ್ನು ಸುಳ್ಯ ತಾಲೂಕಿನ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರಾ ನದಿ ಕುಕ್ಕೆ ಸುಬ್ರಹ್ಮಣ್ಯವನ್ನೇ ನಡುಗುಡ್ಡೆಯನ್ನಾಗಿಸಿತ್ತು. ಆದರೆ ಇದೀಗ ಅಲ್ಲೂ ಕೂಡ ನೀರು ಬತ್ತಲು ಆರಂಭಿಸಿದೆ. ಕೊಡಗಿನಿಂದ ಹರಿಯುವ ನೀರಿನಿಂದ ಉಂಟಾಗುವ ಪಯಸ್ವಿನಿ ನದಿಯಲ್ಲೂ ಕೂಡ ನೀರಿನ ಹರಿವು ಕ್ಷೀಣಿಸಿದೆ. ಅಲ್ಲಲ್ಲಿ ಮಣ್ಣು ಕಾಣುತ್ತಿದ್ದು ತೆಳ್ಳಗಿನ ಹರಿವು ಉಂಟಾಗಿದೆ. ಪ್ರವಾಹ ಪರಿಸ್ಥಿತಿ ನಂತರ ಹೀಗೆ ನೀರು ಬತ್ತುತ್ತಿರೋದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಸಾಧಾರಣ ಆಗಸ್ಟಲ್ಲಿ 1 ತಾರೀಕಿಂದ ಸಾಧಾರಣ ಮಳೆ ಬರ್ತಾ ಉಂಟು. 4.2, 4.0 ಈಗ ಆಗಿ ಕಡಿಮೆ ಆಗಿ ಬಂತು. ಆನಂತರ 14-15 ತಾರೀಕಿಗೆ ಒಳ್ಳೆ ಮಳೆ ಇತ್ತು. ಸಾಧಾರಣ 10.5 ತನಕ ಬಂದಿದೆ. ರಾತ್ರಿ 9 ಗಂಟೆ ಆಗುವಾಗ 10.5 ಆಗಿದೆ ಬಂಟ್ವಾಳ ನೇತ್ರಾವತಿ ನೀರಿನ ಮಟ್ಟ. ಆನಂತರ ಇಳಿಕೆ ಆಗಿ ಮರುದಿವಸ 16ಕ್ಕೆ 9.1ಕ್ಕೆ ಇಳಿತು. ಆನಂತರ 17ಕ್ಕೆ 7.0, 18ಕ್ಕೆ 7.6 ಹಾಗೆ ಕಡಿಮೆ ಆಗ್ತಾ ಈಗ ನೇತ್ರಾವತಿ ಮಟ್ಟ 4.2ಕ್ಕೆ ಇಳಿದಿದೆ. ತಜ್ಞರು ಹೇಳೋ ಪ್ರಕಾರ ಇಂತಹ ವಿದ್ಯಮಾನ ಇದೇ ಮೊದಲು ಸಂಭವಿಸುತ್ತಿದೆ. ನಮ್ಮ ತಿಳುವಳಿಕೆಯ ಪ್ರಕಾರ ಇಂತಹ ಸನ್ನಿವೇಶ ಸೃಷ್ಟಿಯೇ ಆಗಿಲ್ಲ ಎನ್ನುತ್ತಾರೆ. ಇನ್ನು ಸಾಧಾರಣ ಮಳೆಯಾಗುವ ವರ್ಷಗಳಲ್ಲಿ ಡಿಸೆಂಬರ್, ಜನವರಿ ತಿಂಗಳಲ್ಲೂ ಕೂಡ ಇದ್ದಕ್ಕಿದ್ದಂತೆ ಸ್ವಲ್ಪ ಹೆಚ್ಚಿನ ನೀರಿನ ಹರಿವಿರುತ್ತಿತ್ತು. ಆದರೆ 3 ತಿಂಗಳ ಮುಂದಿನ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಎನ್ನುತ್ತಾರೆ. ಇನ್ನು ಈ ಬಗ್ಗೆ ಕೃಷಿಕರು ಸೇರಿದಂತೆ ಎಲ್ಲರೂ ಆತಂಕಗೊಂಡಿದ್ದಾರೆ. ಮಂಗಳೂರು ನಗರಕ್ಕೆ ಈ ಬಾರಿ ನೀರು ಪೂರೈಕೆಗೆ ತತ್ವಾರವಾಗಬಹುದು ಎಂದು ನಗರದ ಜನ ಕೂಡ ಆತಂಕದಲ್ಲಿದ್ದಾರೆ. ಸಮುದ್ರ ಮಟ್ಟದಿಂದ ಸುಮಾರು 31 ಮೀಟರ್ ಎತ್ತರದಲ್ಲಿರುವ ಉಪ್ಪಿನಂಗಡಿಯಲ್ಲಿ ಹರಿಯುವ ನೇತ್ರಾವತಿ ನದಿ ನೀರು ಕೂಡ ವೇಗವನ್ನು ಕಳೆದುಕೊಂಡಿದೆ. ಉಡುಪಿಯ ಸ್ವರ್ಣ ನದಿಯಲ್ಲೂ ಇದೇ ಪರಿಸ್ಥಿತಿ. ಇನ್ನು ಎಲ್ಲ ಕಡೆ ಅಂತರ್ಜಲ ಮಟ್ಟ ಕೂಡ ಕಡಿಮೆಯಾಗಿದೆ. ಅಕಾಲಿಕವಾದಂಥ ಮಳೆ ಮೇ ತಿಂಗಳಿಂದ ಪ್ರಾರಂಭವಾಗಿ ಬಳಿಕ ಸತತವಾಗಿ ಆಗಸ್ಟ್ 15ರ ತನಕ ವಿಪರೀತವಾಗಿ ಬಂದು ನಮ್ಮ ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಉಭಯ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಕಡೆ ಕೂಡ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸುವಂಥ ಒಂದು ಪರಿಸ್ಥಿತಿ ಆಯಿತು. ಇದರಲ್ಲಿ ಅಪಾರವಾದಂಥ ನಷ್ಟವನ್ನು ನಮ್ಮ ಈ ಪ್ರದೇಶ ಪಡೆಯಬೇಕಾಯಿತು. ಅಪಾರವಾದಂಥ ನಷ್ಟ ರೈತರಿಗೂ ಬಂತು. ಇದು ಹೀಗೆ ಮುಂದುವರಿದಲ್ಲಿ ಈ ಬಾರಿ ಪ್ರವಾಹದ ನಂತರ ಬರದ ಪರಿಸ್ಥಿತಿ ಎದುರಿಸಲು ಕರಾವಳಿಗರು ಸಿದ್ಧರಿರಬೇಕಾಗುತ್ತದೆ. ಇನ್ನು ಈ ವಿಚಾರ ಜಿಲ್ಲಾಡಳಿತದ ಗಮನಕ್ಕೆ ಕೂಡ ಬಂದಿದ್ದು, ಜಿಲ್ಲಾಡಳಿತದಿಂದ ಒಂದು ಅಧ್ಯಯನದ ಅಗತ್ಯವಿದೆ. ಭೂಗರ್ಭ ಶಾಸ್ತ್ರಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ವರದಿಯನ್ನು ನೀಡಬೇಕಿದೆ. ಭೂ ಒಡಲಿನಲ್ಲಿ ಏನಾಗುತ್ತಿದೆ ಅನ್ನೋದರ ಬಗ್ಗೆ ತಿಳುವಳಿಕೆ ಮೂಡಿಸಬೇಕಿದೆ. ಇದು ಕರ್ನಾಟಕ ಕರಾವಳಿ ಭಾಗದ ಸಮಸ್ಯೆ ಮಾತ್ರವಲ್ಲ, ಕೇರಳದಲ್ಲೂ ಕೂಡ ನೆರೆ ಪ್ರವಾಹ ಬಂದಿದ್ದ ಪ್ರದೇಶದ ಪರಿಸ್ಥಿತಿ ಇದೇ ರೀತಿ ಇದೆ ಎಂದು ತಿಳಿದು ಬಂದಿದೆ. 100 ವರ್ಷಗಳಿಗೊಮ್ಮೆ ಇದೆಲ್ಲ ಸಹಜ ಅನ್ನೋದು ವಿಜ್ಞಾನಿಗಳ ಹೇಳಿಕೆ.
ಆದರೆ ಇಂಥ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ ಅನ್ನೋದರ ಬಗ್ಗೆ ಸರ್ಕಾರ ಚಿಂತನೆ ನಡೆಸುವ ಅಗತ್ಯವಿದೆ. ನೀವು ನೋಡಿದರೆ ವೀಕ್ಷಕರ, ಕಳೆದ 20 ದಿನಗಳಿಂದ ಕರಾವಳಿಯ ನದಿಗಳು ನಿಧಾನವಾಗಿ ಬತ್ತುವತ್ತ ಸಾಗ್ತಾ ಇದೆ ಅಂತ ಹೇಳಿದ್ರೆ, ಅನೇಕ ಕಡೆಗಳಲ್ಲಿ ಸಣ್ಣ ಪುಟ್ಟ ಬಂಡೆಗಳೇನು ಕಾಣ್ತಾ ಇತ್ತು, ಕಾಣಬಾರ್ದಿತ್ತು. ಈ ಸಂದರ್ಭದಲ್ಲಿ ಸೆಪ್ಟೆಂಬರಲ್ಲಿ ಅದು ಕಾಣಲಿಕ್ಕೆ ಸ್ಟಾರ್ಟ್ ಆಗಿದೆ, ಮರಳು ಕಾಣಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ನೋಡುವಾಗ ಯಾವ ಪ್ರಮಾಣದಲ್ಲಿ ಕಳೆದ ವರ್ಷ ಸೆಪ್ಟೆಂಬರಲ್ಲಿ ಎಷ್ಟು ನೀರು ಬೇಕಿತ್ತು ಅದಕ್ಕಿಂತ ತುಂಬ ಕಡಿಮೆ ಈ ಬಾರಿ ಸೆಪ್ಟೆಂಬರಲ್ಲಿ ಕಾಣ್ತಾ ಇದೆ. ಆದರೆ ಅದು ಕೂಡ ನೆರೆ ಬಂದ ನಂತರ, ಕಳೆದ ಬಾರಿ ಇಷ್ಟು ಮಳೆ ಇರಲಿಲ್ಲ, ಆದರೆ ಈ ಬಾರಿ ಧಾರಾಕಾರವಾಗಿ ಮಳೆ ಸುರಿದ ನಂತರ ಇಷ್ಟು ಬೇಗ ನದಿಗಳ ತಳಮಟ್ಟ ಕಾಣ್ತಾ ಉಂಟು ಅಂತಾದರೆ ಏನು ಪರಿಣಾಮ, ಏನು ಕಾರಣ, ಏನಾಗಬಹುದು ಮುಂದಕ್ಕೆ ಅಂತೇಳಿ. ಸೊ ಅಕ್ಟೋಬರ್ ನವೆಂಬರಲ್ಲಿ ನಮಗೆ ಕಾದಿದೆಯಾ ವಿಪತ್ತು ಆಪತ್ತು, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ. ಮುಂದೇನು ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸಡನ್ನಾಗಿ ಕಳೆದ 20-22 ದಿನಗಳಿಂದ ಕರಾವಳಿಯ ಅನೇಕ ಪ್ರಮುಖ ನದಿಗಳು, ಅದು ನೇತ್ರಾವತಿ ಇರ್ಬೋದು, ಕುಮಾರಧಾರ ಇರ್ಬೋದು, ಸ್ವರ್ಣ ಇರ್ಬೋದು, ಇಲ್ಲೆಲ್ಲ ನೀರು ಬತ್ತಿ ಹೋಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಅನೇಕ ಕಡೆಗಳಲ್ಲಿ ನದಿಯ ತಳಮಟ್ಟ ಕಾಣ್ತಾ ಇದೆ. ಸಣ್ಣ ಪುಟ್ಟ ಬಂಡೆ ಕಲ್ಲುಗಳೇನು ಇರ್ತಿದ್ದು ಅವು ಕೂಡ ಕಾಣಲಿಕ್ಕೆ ಸ್ಟಾರ್ಟ್ ಆಗಿದೆ. ತುಂಬೆ ಡ್ಯಾಮಲ್ಲಿ ಈಗಾಗಲೇ ಬಾಗಿಲನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ನೀರು ಉಳಿಬೇಕು ಎನ್ನುವುದು ಒಂದೇ ಒಂದು ಉದ್ದೇಶ. ಯಾಕಂತ ಹೇಳಿದರೆ ಈಗಿನ್ನು ನಾವು ಸೆಪ್ಟೆಂಬರ್ನ ಅಂತ್ಯವನ್ನು ಕೂಡ ಕಾಣಲಿಲ್ಲ. ಇನ್ನೂ ಕೂಡ ಬೇಸಿಗೆ, ಅದಕ್ಕಿಂತ ಮೊದಲು ಚಳಿಗಾಲ ಎಲ್ಲ ಆಗುವ ಹೊತ್ತಿನಲ್ಲಿ ಬಹುಶಃ ಇನ್ನೊಂದು ದೊಡ್ಡ ಮಳೆಗೆ ನಾವು ನೋಡಬೇಕು ಅಂತೇಳಿದರೆ ತುಂಬ ದಿನ ಕಾಯಬೇಕಾಗ್ಬೋದು. ಆಫ್ಕೋರ್ಸ್ ಅಕ್ಟೋಬರಲ್ಲಿ ಅಥವಾ ನವೆಂಬರಲ್ಲಿ ಮಳೆ ಬರಬಹುದು ಅಂತ ಅನಿಸಿಕೆ ಇದೆ. ಆದರೆ ಎಷ್ಟರ ಮಟ್ಟಿಗೆ ಬರುತ್ತೆ ಮತ್ತು ನಮ್ಮ ದಣಿವನ್ನು ಅಥವಾ ನಮ್ಮ ಏನು ಅಗತ್ಯವನ್ನು ಎಷ್ಟರ ಮಟ್ಟಿಗೆ ಪೂರೈಕೆ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಹಾಗಾದರೆ ಸಡನ್ನಾಗಿ 20 ದಿನಗಳಿಂದ ಹೀಗೆ ಆಗ್ತಾ ಉಂಟು ಅಂತೇಳಿ ವರದಿಗಳು ಹೇಳ್ತಾ ಉಂಟು ಅಂತಾದರೆ ನಿಮ್ಗೇನು ಅನಿಸ್ತಾ ಉಂಟು? ಸಡನ್ನಾಗಿ ನೀರು ಅನ್ನೋದು ಸಮಸ್ಯೆ ಆಗ್ತದೆ. ಈಗ ಆದಷ್ಟು ಜಾಗೃತೆಯನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಸಮಸ್ಯೆಯ ಗಂಭೀರತೆ ಅರಿವಾಗಿದೆ. ಇನ್ನು ಏನಿದ್ರೂ ಇದ್ದ ನೀರನ್ನು ಹೇಗೆ ನಾವು ಉಪಯೋಗಿಸಬೇಕು, ಹೇಗೆ ಅದನ್ನು ಇನ್ನು ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ವರೆಗೆ ಅಥವಾ ನೆಕ್ಸ್ಟ್ ಮಳೆಗಾಲದವರೆಗೆ ಹೇಗೆ ಇದೇ ನೀರನ್ನು ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಈಗಲೇ ಯೋಜನೆ ಹಾಕ್ಕೊಳ್ಬೇಕಲ್ಲದೆ ಬೇರೆ ಉಪಾಯ ಮಳೆ ಬರದೇ ಇದ್ದರೆ ಇಲ್ಲ. ಆದರೆ ಮಳೆ ಸಾಧಾರಣವಾಗಿ ಬರ್ತದೆ. ಯಾಕಂದರೆ ದೀಪಾವಳಿಗೆ ಮಳೆ ಬಂದದ್ದು ಉಂಟು, ಮತ್ತೆ ಸಹ ಮಳೆ ಬಂದದ್ದು ಉಂಟು, ಡಿಸೆಂಬರ್ ಹೊತ್ತಿಗೂ ಒಂದೆರಡು ಮಳೆ ಬಂದದ್ದು ಉಂಟು. ಅದೇನಾದರೂ ಬಂದರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ. ತುಂಬೆ ಏನು ಬೇಗ ಬಾಗಿಲು ಹಾಕಿದ್ದಾರೆ ಅಂದರೆ ಕೆಳಗೆ ಇಳಿಯುವಂಥದ್ದು. ನೀರು ಒಂದು ಕಡೆಯಲ್ಲಿ ಸ್ಟೋರ್ ಮಾಡಿದಾಗ, ಒಂದು ಕಡೆಯಲ್ಲಿ ನೀವು ಶೇಖರಿಸಿದಾಗ ನೀರಿನ ಮಟ್ಟ ಹೇಗೆ ಇಳಿತದೆ ಅಂತ ನೋಡಬೇಕು. ಮೊದಲು ಇರುವಾಗ ನೀರಿನ ಮಟ್ಟ ಅಷ್ಟು ಜಾಸ್ತಿ ಕೆಳಗೆ ಇಳಿಲಿಕ್ಕೆ ಬಿಡುವುದಿಲ್ಲ ಅದು. ಯಾಕಂದರೆ ಈಗ ಹೆಚ್ಚು ನೀರು ಎಲ್ಲ ಕಡೆಯಲ್ಲಿ ಸ್ವಲ್ಪ ನೀರು ಅಂತರ್ಜಲದ ಮಟ್ಟ ಇರ್ತದೆ ಅಂತ ಲೆಕ್ಕ, ಹಾಗೆ ಹೆಚ್ಚು ಇಳಿಲಿಲ್ಲ. ಆದರೆ ಈ ಸರ್ತಿ ಏನಾಗಿದೆ ಅಂತ ಹೇಳಿದರೆ, ಅದು ನಾವು ಯಾವ ರೀತಿ ಅದನ್ನು ಇಳಿಬೇಕು ಅಂತ ನಿರೀಕ್ಷಿಸ್ತೇವೋ ಆ ಮಟ್ಟಕ್ಕಿಂತ ಬೇಗ ಕೆಳಗೆ ಇಳಿದಿದೆ. ಆದ್ದರಿಂದ ಈ ನೀರನ್ನು ನಾವು ಏನು ಬಿಡ್ತಾ ಇದ್ದೇವೆ, ಇಲ್ಲಿ ಜಾಸ್ತಿ ಆಗ್ತದೆ ಅಂತ ನಾವು ಬಿಡಲಿಕ್ಕೆ ಹೊರಟಿದ್ದೇವೆ, ಅದನ್ನು ಬಿಡುವುದಿಲ್ಲ ಇನ್ನು. ಯಾಕಂದರೆ ಆ ನೀರನ್ನು ಮತ್ತೆ ಬಿಟ್ಟರೆ ಮತ್ತೆ ಇದು ಕೆಳಗೆ ಹೋಗ್ಬಿಟ್ರೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಈಗಲೇ ಅದನ್ನು ಸ್ಟೋರೇಜ್ ಇಂಪ್ರೂವ್ ಮಾಡಿ ಇಡುವಂಥ
ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅದು ಬಹುಶಃ ಕೆಲಸ ಮಾಡ್ತದೆ. ಯಾಕಂದರೆ ಅಷ್ಟು ನೀರು ಈಗ ಇರುವಂಥದ್ದು ಅದೇ ಮಟ್ಟದಲ್ಲಿ ನಿಂತರೆ ಸಾಧಾರಣ ಅಂತರ್ಜಲ ಮಟ್ಟ ತೃಪ್ತಿಕರವಾಗಿದೆ ಅಂತ ಲೆಕ್ಕ. ಅಲ್ಲ, ಅದು ಕೆಳಗೆ ಹೋಗಲಿಕ್ಕೆ ಶುರು ಆದರೆ ಮತ್ತೆ ಮೇಲಿಂದ ನೀರು ಎಲ್ಲಿಂದ ಬಿಡಬೇಕು, ನೀರು ಬಿಡಬೇಕು, ಮೇಲೆ ಎಲ್ಲಿ ಡ್ಯಾಮ್ ಕಟ್ಟಿದ್ದಾರೆ ಅಲ್ಲಿಂದ ನೀರು ಬಿಡಲಿಕ್ಕೆ ಆಗ್ತದಾ ಹೇಗೆ ಅನ್ನುವ ಇತರ ಮಾರ್ಗೋಪಾಯಗಳನ್ನು ಯೋಚಿಸಬೇಕಾಗ್ತದೆ. ಎಸ್ ನವೀನ್ ಅವ್ರು, ಹಾಗಾದರೆ ಕೊಡಗಲ್ಲಿ ಅಷ್ಟು ಮಳೆ ಸುರಿದ್ರು ಕೂಡ ನಮಗೇನು ಲಾಭ ಆಗಿಲ್ಲ ಅಂತ ಅಂದ್ಕೊಳ್ಬೇಕಾ? ಅಲ್ಲ, ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಈಗ ನೆರೆ ಬರೋದು ಅಂತ ಹೇಳಿದ್ರೆ ಒಂದೇ ಸಮನೆ ಒಂದೇ ಪರ್ಟಿಕ್ಯುಲರ್ ಟೈಮಲ್ಲಿ ಜೋರಾಗಿ ಮಳೆ ಬಂದು ಈಗ ನಾವು ಅಲ್ಲೆಲ್ಲ ನಾಶ ಆದದ್ರಿಂದ ಈ ನಮ್ಮ ಏನು ನಿಮ್ಮ ಗುಡ್ಡಗಳಲ್ಲೆಲ್ಲ ಇರೋ ಮರಗಳೆಲ್ಲ ಕಳೆದು ಆಲ್ಮೋಸ್ಟ್ ನಾಶ ಆಗಿರೋದ್ರಿಂದ ಅಲ್ಲಿ ಆ ಗುಡ್ಡಗಳು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ನೀರು ಎಳೆದುಕೊಳ್ಳುವ ಸಾಮರ್ಥ್ಯ ಸಹ ಇಲ್ಲ ಅದರಲ್ಲಿ. ಅದರಿಂದ ನೀವು ಎಷ್ಟೇ ಮಳೆ ಬಂದರೂ ಅದು ಕೆಳಗೆ ಬಂದು ನಿಮ್ಮ ಸಮುದ್ರಕ್ಕೆ ಸೇರ್ತಾ ಇದೆ. ಸೊ ಈಗ ನಾವು ಅದನ್ನು ಇಂಪ್ರೂವ್ ಮಾಡಬೇಕಂತ ಹೇಳಿದ್ರೆ ಈಗ ನಾವೇನು ಮಾಡ್ತೇವೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ಮಾಡ್ತೇವೆ. ಪ್ರಾಜೆಕ್ಟ್ಸ್ ಮಾಡಿದ ಕೂಡಲೇ ಏನು ಮಾಡ್ತೇವೆ, ಲೆಕ್ಕವಿಲ್ಲದಷ್ಟು ಮರಗಳನ್ನು ಕಡಿತೇವೆ. ಅದರ ಬದಲಿಗಾಗಿ ನಾವು ನಮ್ಮ ಒಂದು ಪರಿಹಾರ ಅಂತೇಳಿ ಇನ್ನೊಂದು ಕಡೆ 1,000 10,000 ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತೇವೆ. ನಾವು ನೆಡ್ಬೋದು. ನಾವು ನೆಟ್ಟರೆ ಅಲ್ಲಿರುವ ಆ ಜೀವ ವೈವಿಧ್ಯತೆ ಏನಿದೆ, ಈಕಾಲಜಿಕಲ್ ಬ್ಯಾಲೆನ್ಸ್ ಏನು ಡಿಸ್ಟರ್ಬ್ ಆಗಿದೆ, ಅದನ್ನು ಸರಿಪಡಿಸಲಿಕ್ಕೆ ನಮ್ಮಂಥ ಮನುಷ್ಯರಿಂದ ಸಾಧ್ಯವೇ ಇಲ್ಲ. ಅಲ್ಲಿರುವ ಆನೆಗಳನ್ನು ನಾವು ತಯಾರು ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿರುವ ಪಕ್ಷಿಗಳನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಹಾರ್ನ್ಬಿಲ್ ಅಂತ ಅನ್ನೋ ಒಂದು ಪಕ್ಷಿ ಇದೆ. ಆ ಪಕ್ಷಿ ಅದರ ಜೀವಿತಾವಧಿಗಳು, ಒಂದು ಪಕ್ಷಿ ಅದರ ಜೀವಿತಾವಧಿಯಲ್ಲಿ 20,000 ಗಿಡಗಳ ಬೆಳಿಲಿಕ್ಕೆ ಕಾರಣ ಆಗ್ತದೆ. ಅಂತ ಪಕ್ಷಿಗಳು ಈ ಕಾಡಿನಲ್ಲಿ ಎಲ್ಲ ಇರ್ತದೆ. ಆನೆ ಸಹ ಹಾಗೆ ಸಾಧಾರಣ ಅದರದ್ದು ಕೆಲವು 14 ಗಂಟೆ ತಿಂತಾ ಇರ್ತದೆ. ಅದರಲ್ಲಿ 50% ಡೈಜೆಸ್ಟ್ ಆಗಿ ಉಳಿದದ್ದು ಅದರದ್ದು ಅಲ್ಲೆಲ್ಲಿ ಬಿದ್ದು ಅದರ ಏನೆಲ್ಲ ಇದೆ ಅದು ಕ್ರಮೇಣ ಗೊಬ್ಬರ ಆಗಿ ಗಿಡ ಆಗಿ ಮರ ಆಗಿ ಬೆಳೀತದೆ. ಯಾಕಂದ್ರೆ ನಾವು ಮನುಷ್ಯ ಈಗ ಯೋಜನೆ ಮಾಡ್ತೇವೆ, ಒಂದು ಗಿಡ ನೆಡುವ ಯೋಜನೆ ಅಂತ ಪ್ರಾಜೆಕ್ಟ್ ಮಾಡ್ತೇವೆ, ಒಂದು ವನ ಮಹೋತ್ಸವ ಎಲ್ಲ ಮಾಡ್ತೇವೆ. ನಾವು ಒಂದು 1,000 ಗಿಡ ನೆಟ್ವಿಲ್ಲ, 500 ಗಿಡ ನೆಟ್ವಿ ಅಂತ ಹೇಳಿದ್ರೆ ಅದು ಬದುಕುದಿಲ್ಲ. ಅದು ನಾವು ನೆಟ್ಟ ಅಷ್ಟೊಂದು, ಯಾಕಂತ ಹೇಳಿದ್ರೆ ಅದಕ್ಕೆ ಆ ಸಾಮರ್ಥ್ಯ ಹೊಂದಿಕೊಳ್ಳೋ ಸಾಮರ್ಥ್ಯ ಇರುವುದಿಲ್ಲ. 100, 150, 200 ಗಿಡ ಮಾತ್ರ ಬದುಕಬಹುದು. ಬಟ್ ಅದೇ ಈ ಪ್ರಾಣಿ ಪಕ್ಷಿಗಳ ದೆಸೆಯಿಂದ ಆದ ಕಾಡಿದೆಯಲ್ಲ, ಅದು ಪರ್ಮನೆಂಟ್. ನಾವು ಆ ಪರ್ಮನೆಂಟ್ ಇದನ್ನ ನಾವು ಡಿಸ್ಟರ್ಬ್ ಮಾಡಿ ಈ ಟೆಂಪರರಿ ಸೊಲ್ಯೂಷನ್ ಮಾಡೋದು, ಪುನಃ ಒಂದ್ಸಲ ಕಾಡು ಕಡಿಯೋದು, ಮತ್ತೆ ನೀರು ಖಾಲಿ ಆಯಿತು, ಪುನಃ ಅಧ್ಯಯನ, ಪುನಃ ಅದರ ಬಗ್ಗೆ ಇದು ಮಾಡೋ ಬದಲು ಒಂದು ಸ್ವಲ್ಪ ಟೈಮ್, ಯಾವುದೇ ರೀತಿ ಒಂದು 50 ಇಲ್ಲ 100 ವರ್ಷ ಯಾವುದೇ ಡೆವಲಪ್ಮೆಂಟ್ ಬೇಡ, ಯಾವುದೇ ನಿಮ್ಮ ಪ್ರಕೃತಿ ಡ್ಯಾಮೇಜಸ್ ಬೇಡ. ನಾವು ಸುಮ್ಮನೆ ನಮ್ಮ ಪಾಡಿಗಿದ್ದು ಆ ಕಾಡನ್ನು ಅದರ ಪಾಡಿಗೆ ಬಿಟ್ಟರೆ ನಮ್ಮ ಬದುಕುವ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಇದಕ್ಕಿಂತ ತೀವ್ರ ಪರಿಸ್ಥಿತಿಯನ್ನ ನಾವು ಖಂಡಿತ ನೋಡ್ಲೇಬೇಕಾಗ್ತದೆ. ಹಾಗಾದ್ರೆ ನಾವು ರೆಸಾರ್ಟ್ ಕೂಡ ಮಾಡೋದು ಸರಿಯಲ್ಲ ಅಂತ ನಿಮ್ಗೆ ಅನಿಸ್ತಾ ಉಂಟು? ಹೌದು, ರೆಸಾರ್ಟ್ ಅಂದ್ರೆ ನೀವು ಮರ ಕಡಿತೀರಿ, ಅದನ್ನ ಅಲ್ಲಿ ಅದನ್ನ ಲೆವೆಲ್ ತರಲಿಕ್ಕೆ ನೋಡ್ತೀರಿ, ಅಲ್ಲಿ ಅದನ್ನ ಚಂದ ಕಾಣ್ಲಿಕ್ಕೆ ಹುಲ್ಲುಗಾವಲು ಮಾಡ್ತೀರಿ, ಅದನ್ನ ಒಳ್ಳೆ 100, 150, 200 ವರ್ಷದ ಮರಗಳನ್ನೆಲ್ಲ ಕ್ಲೀನ್ ಮಾಡ್ತೀರಿ, ಅಲ್ಲಿ ಒಂದು ಆರ್ಟಿಫಿಷಿಯಲ್ ಆಗಿ ಒಂದು ಲೇಕ್ ಮಾಡ್ತೀರಿ. ಈಗ ಕೊಡಗಲ್ಲಿ ಆದದ್ದು ಏನು, ಅಲ್ಲಿ ಎಲ್ಲ ಕೆಲವು ಆರ್ಟಿಫಿಷಿಯಲ್ ಲೇಕ್ಗಳೆಲ್ಲ ಇತ್ತು, ಅದರಲ್ಲಿ ವೆಯ್ಟ್ ತಡಿಲಿಲ್ಲ, ಗುಡ್ಡದ ಮೇಲೆ ವೆಯ್ಟ್ ತಡಿಲಿಲ್ಲ, ಒಂದೇ ಸಲ ಬರ್ಸ್ಟ್ ಆಯ್ತು. ಅದು ಎಲ್ಲ ಬರ್ಸ್ಟ್ ಆಗಿ ನೀರೆಲ್ಲ ಬಂದು ಇಡೀ ಮಣ್ಣೆಲ್ಲ ಕೊಚ್ಚಿಕೊಂಡೋಗಿ ಈಗ ಮೇಲ್ಪದ್ರ ಯಾವುದು ಈ ನೀರಿನ ಹಿಡಿಯುವ ಮೇಲ್ಪದ್ರಗಳೆಲ್ಲ ಈಗ ಕೊಚ್ಚಿ ಹೋಗಿದೆ. ನೀವು ನೋಡ್ಬೋದು ಈಗ ಕೆಲವು ನದಿಗಳಲ್ಲಿ ಈ ಮಳೆಗಾಲದಲ್ಲಿ ನೋಡ್ಬೋದು ಮಣ್ಣು ಎಷ್ಟು ಕೆಂಪಾಗಿದೆ, ಅದರ ಕಲರ್ ಎಷ್ಟು ಕೆಂಪಾಗಿದೆ, ಅಷ್ಟೊಂದು ಹಸಿರಿರ್ತದೆ ನಾರ್ಮಲಿ ನೀರು. ಅಂದ್ರೆ ಬೆಟ್ಟ ಗುಡ್ಡಗಳಿಂದ ಬಂದ ನೀರು ಹಸಿರಿರ್ತದೆ. ಇದೇನಾಗ್ತಿದೆ ಅಂದ್ರೆ ಮಣ್ಣೆಲ್ಲ ಕೊಚ್ಚಿಕೊಂಡು ಮಣ್ಣೆಲ್ಲ ಮಿಕ್ಸ್ ಆಗಿ ಮೇಲಿದ್ದು ಟಾಪ್ ಲೇಯರ್ ಏನಿದೆ ಅಲ್ಲಿ, ಯಾಕಂದ್ರೆ ಅಲ್ಲಿ ಮರಗಳಿಲ್ಲ, ಎಲ್ಲ ಹೋಗಿದೆ, ಕ್ಲಿಯರ್ ಆಗಿದೆ. ಮಣ್ಣು ಸವಿತಾ ಇದೆ, ಈ ಕಡೆ ಮಣ್ಣಿನ ಸವೆತ, ಈ ಕಡೆ ಕಾಡುನಾಶ, ಇದೆಲ್ಲ ಸೇರಿ ನಮ್ಗೆ ಪರ್ಯಾಯ ಕಾಣ್ತಾ ಇಲ್ಲ. ಪ್ರೊಫೆಸರ್ ಅವರ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಏನು ನೆಕ್ಸ್ಟ್ ತುಂಬ ಜನರಿಗೆ ಈಗ ಒಂದು ಅನುಭವ ಬರ್ತಿರ್ಬೋದು, ಅಂದರೆ ತುಂಬ ಮನೆಗಳ ಪಕ್ಕದಲ್ಲಿರೋ ಬಾವಿಗಳಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಕೆಲವರಂತೂ ನಮ್ಮ ಪಕ್ಕದ ತೋಡು ಮುಂಚೆ ಈ ಟೈಮಲ್ಲಿ ತುಂಬ ಹರಿತಾ ಇತ್ತು, ಅದು ಕೂಡ ಈಗ ಹರಿಯೋದಿಲ್ಲ, ಸಣ್ಣ ಪುಟ್ಟ ಕಾಲುವೆಗಳು ಹರಿಯೋದಿಲ್ಲ ಅಂತ ಹೇಳ್ತಾರೆ. ಸೊ ಅವರಿಗೆಲ್ಲ ಏನಾದರೂ ಭರವಸೆ ಕೊಡಲಿಕ್ಕೆ ಇಷ್ಟಪಡ್ತೀರಾ? ನೀರನ್ನು ಹೇಗೆ ನಾವು ನಮಗೆ ಬೇಕಾಗುವ ಹಾಗೆ ತರಿಸಲಿಕ್ಕಾಗ್ತದೆ ಅನ್ನೋದಕ್ಕೆ ಇಷ್ಟರವರೆಗೆ ಯಾವ ತಂತ್ರಜ್ಞಾನವೂ ಬರಲಿಲ್ಲ. ಯಾಕಂದರೆ ನೀರು ಶೇಖರ ಆಗಿರುವಂಥದ್ದು, ಭೂಮಿಯ ಒಳಗೆ ಶೇಖರ ಆಗಿರುವಂಥದ್ದು. ಅಲ್ಲಿ ಪುನಃ ನಾವು ನೀರನ್ನು ಪಂಪ್ ಮಾಡಿಕೊಂಡು ಎಲ್ಲಿ ಏನುಂಟು ಅಂತ ನೋಡುವಂಥದ್ದು ಆಗುವಂಥ ಕೆಲಸ ಅಲ್ಲ. ಎಲ್ಲಿಯಾದರೂ ಒಂದಕ್ಕೊಂದು ಇದ್ದ ನೀರನ್ನು ಹುಡುಕಿ ನಾವು ತೆಗೆದು ಉಪಯೋಗಿಸಬೇಕಲ್ಲದೆ, ಇಲ್ಲಾಂದರೆ ಬೇರೆ ಅದಕ್ಕೆ ಮಾರ್ಗೋಪಾಯಗಳನ್ನು ಹುಡುಕಬೇಕಲ್ಲದೆ ಏನು ಮಾಡಬೇಕು, ಇದು ಹೀಗಾದರೆ ನೀರಿಲ್ಲದೆ ಬದುಕುವ ಕನಸಿನ ಮಾತು, ಸಾಧ್ಯವೇ ಇಲ್ಲ, ಏನು ಮಾಡಲಿಕ್ಕೆ ಆಗೋದೂ ಇಲ್ಲ.
ಎಲ್ಲಿ ಸಿಗ್ತದೆ ಅಥವಾ ಏನು ಆಗ್ತದೆ ಅನ್ನೋದನ್ನು ಮತ್ತೆ ನೋಡಬೇಕು. ಯಾಕಂದರೆ ಸಂದರ್ಭ ಒಳ್ಳೆ ಮಳೆ ಬಂದರೆ ಬಹುಶಃ ಈಗ ಬಂದರೆ ಮಳೆ ಬಂದರೆ ಈಗ ಮಳೆ ಬಂದರೆ ಅಂತರ್ಜಲದ ಮಟ್ಟ ಗ್ಯಾರಂಟಿಯಾಗಿ ಇಂಪ್ರೂವ್ ಆಗ್ತದೆ. ಅಂತರ್ಜಲದ ಮಟ್ಟ ಮಳೆ ಬರುವಂಥದ್ದು, ಯಾಕಂದರೆ ಈಗ ಬಂದರೂ ಅಷ್ಟು ಜೋರು ಮಳೆ ಬರುವ ಸಾಧ್ಯತೆ ಕಡಿಮೆ. ಮೊದಲು ಮಾನ್ಸೂನ್ ಅನ್ನುವಂಥದ್ದು ನೈಋತ್ಯ ಮಾರುತ ಮಳೆ ತರುವಂಥದ್ದು ರಭಸದಿಂದ ಬರುವಂಥದ್ದು. ಕೇರಳಕ್ಕೆ ಎಂಟ್ರಿ ಕೊಡುವಾಗ, ಕೇರಳಕ್ಕೆ ಬರುವಾಗ ಕೆಲವು ಸರ್ತಿ ಮಳೆ ಅಷ್ಟು ಮೋಡ ಅಷ್ಟು ದಟ್ಟ ಇಲ್ಲಾಂದರೆ ಮಳೆ ನಿಧಾನ ಆಗಿ ಬರ್ತದೆ. ಆದರೆ ಮಾನ್ಸೂನು ಮಾರುತ ನೈಋತ್ಯ ಮಾರುತ ಅಂತ ಹೇಳೋದಕ್ಕೆ ಅದು ಚಂಡಮಾರುತ ಆಗಬಾರ್ದು. ಮಾರುತ ಬರುವಾಗ ಅದು ಮಳೆ ತರುವಾಗ ಎಷ್ಟು ಮಳೆ ತರ್ತದೆ ಅನ್ನುವ ಆ ರಭಸ ಮತ್ತೆ ತಗ್ತಾ ಹೋಗ್ತದೆ. ಮತ್ತೆ 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 ಆಗುವಾಗ ಮಳೆಗಾಲ ಕೊನೆ ಆಗುವುದು ಅಂದರೆ ಹಾಗೆ. ಇನ್ನು ಮಳೆ ಬರಲಿಕ್ಕಿಲ್ಲ ಅಥವಾ ಇನ್ನು ಮಳೆ ಬರುವುದಿಲ್ಲ ಅಂದರೆ ಮಂಜು ಬೀಳುವ ಸಮಯ, ಮಂಜು ಬೆಳಗ್ಗೆ ಆತಾಯಿತು ಮಂಜು ಬೀಳುವ ಲಕ್ಷಣ ಏನಾದರೂ ಕಂಡರೆ ಆಗ ಮಳೆಗಾಲ ಸಾಧಾರಣ. ಅಂದರೆ ವಾತಾವರಣದ ನೀರಿನ ಪಸೆ ಇರ್ತದೆ, ಆ ಪಸೆ ಮಳೆ ಬರುವಷ್ಟು ಇರುವುದಿಲ್ಲ. ಅದು ಮರಗಿಡಗಳ ಮೇಲೆ ಆ ಪಸೆ, ನೀರಿನ ಪಸೆ ಸಣ್ಣ ಸಣ್ಣ ಹನಿಗಳಾಗಿ ಬೀಳ್ತದೆ. ಆಗ ಇಬ್ಬನಿ ಬೀಳ್ತದೆ, ಮಂಜು ಬೀಳ್ತದೆ ಅಂತ ಹೇಳ್ತೇವೆ. ಆಗ ಮತ್ತೆ ಮತ್ತೆ ಮಳೆ ಬರುವುದಿಲ್ಲ. ಹಾಗೆ ಕೊನೆಯದಾಗಿ ಏನು ನೀವೇ ಹೇಳ್ತಿಲ್ಲ ನಾನು ಹೇಳಿದಿಷ್ಟೇ, ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ಪರಿಸರ ಪ್ರೇಮಿ ಹುಟ್ಟುಕೊಳ್ಬೇಕು. ಪ್ರತಿಯೊಬ್ಬ ಅವನ ಪರಿಸರ ಉಳಿಸುವುದು ಮತ್ತು ಬೆಳೆಸುವುದು ಅವನ ಕರ್ತವ್ಯ ಅಂತ. ಈ ಡೈಲಿ ಆ್ಯಕ್ಟಿವಿಟೀಸ್ ಏನಿರ್ತದೆ, ನೀವು ಹೇಗೆ ಊಟ ಮಾಡ್ತೀರಿ, ನೀವು ಹೇಗೆ ನಿದ್ದೆ ಮಾಡ್ತೀರಿ, ಮತ್ತು ನೀವು ಹೇಗೆ ನಿಮ್ಮ ಈ ಆಫೀಸ್ ಕೆಲಸ ಏನಾದರೂ ಮಾಡ್ತೀರಿ, ಅದೇ ರೀತಿ ನೀವು ಪ್ರತಿಯೊಬ್ಬರು ಅಟ್ಲೀಸ್ಟ್ ವಾರಕ್ಕೆ ಒಂದು 4 ರಿಂದ 5 ಗಂಟೆ ಇಲ್ಲ ನೀವು ಈ ಪ್ರಕೃತಿ ಒಟ್ಟಿಗೆ ಸ್ಪೆಂಡ್ ಮಾಡಬೇಕು. ಅದನ್ನು ಬೆಳೆಸಬೇಕು, ಉಳಿಸಬೇಕು. ಅದರಲ್ಲಿ ಏನಾದರೂ ಬದಲಾವಣೆ ನಿಮ್ಮಲ್ಲಿ ಕಾಣ್ತಾ ಇದ್ದರೆ, ನಿಮ್ಮ ಹತ್ತಿರದ ರೋಡಲ್ಲೇ ಆಗಲಿ, ನಿಮ್ಮ ನೆರೆಕೆರೆಯವರಾಗಲಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡಿತಾ ಇದ್ದರೆ ಅದನ್ನೆಲ್ಲ ಅವರನ್ನು ನಿಲ್ಲಿಸಬೇಕು. ಅವರಿಗೆ ತಿಳಿ ಹೇಳಬೇಕು, ನೋಡಿ ಈ ರೀತಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಈಗ ಪ್ರಕೃತಿ ತುಂಬ ಬಿಸಿ ಜಾಸ್ತಿ ಆಗ್ತಾ ಇದೆ. ನೀವು ಅಂತ ಅವರಿಗೆ ತಿಳಿ ಹೇಳಬೇಕು, ಬುದ್ಧಿ ಹೇಳಬೇಕು, ಇಲ್ಲ ಬೇರೆ ರೀತಿ ಸಹ ಹೇಳ್ಬೋದು. ಮತ್ತು ಇನ್ನೊಂದು, ನಿಮ್ಮದು ಸಾಧ್ಯವಾದಷ್ಟು ಈ ಪ್ಲಾಸ್ಟಿಕ್ ಏನೆಲ್ಲ ಇದೆ ಅದೇನಾಗ್ತಾ ಇದೆ, ನೀರು ನಿಮ್ಮ ಇಂಗುವ ಪ್ರಮಾಣವನ್ನು ಕಮ್ಮಿ ಮಾಡ್ತಾ ಇದೆ. ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಬೇಕು. ಮತ್ತು ಆದಷ್ಟು ನೀವು ನೀರಿಂಗುವಂಥ ಸಾಧನಗಳಾದ ನಮ್ಮ ಈ ತರಗೆಲೆಗಳನ್ನು ಸುಡುವುದೆಲ್ಲ ನಿಲ್ಲಿಸಬೇಕು. ಈಗ ನೋಡಿ, ಈಗ ಸ್ವಲ್ಪ ಬಿಸಿಲು ಬಂದ ಕೂಡಲೇ ಎಲ್ಲರ ಮನೆಯಲ್ಲಿ ಇತ್ತಲೆಲ್ಲ ಕಸ ಆಯಿತು ಅಂತ ಹೇಳಿದ್ರು, ಎಲ್ಲ ತಗೊಂಡು ಒಂದು ಕಾರ್ನರ್ ಹಾಕಿದ್ರು, ಬೆಂಕಿ ಹಚ್ಚಿಬಿಟ್ರು. ಯಾಕಂದರೆ ಆ ತರಗೆಲೆಗಳು ಫೈನಲಿ ಕನ್ವರ್ಟ್ ಆಗೋದು ನಮ್ಮದು ಸಾಯಿಲ್ ಕಾರ್ಬನ್ ಆಗಿ. ಈ ಸಾಯಿಲ್ ಕಾರ್ಬನ್ ಆಗುವುದನ್ನು ನಾವೇ ನಾಶ ಮಾಡಿದಾಗ ಆಗ್ತದೆ. ಅದು ಸಾಯಿಲ್ ಕಾರ್ಬನ್ ಎಲ್ಲಿ ಇಂಪ್ರೂವ್ ಆಗ್ತದೆ ಆಗ ಮಾತ್ರ ಬಂದ ಮಳೆ ನೀರಿನಲ್ಲಿ ಇದು ಮಣ್ಣಿನಲ್ಲಿ ಇಂಗಿ ನಮ್ಮ ಹೊರತೆ ಇಂಪ್ರೂವ್ ಆಗುವುದಾಗಲಿ, ಬಾವಿಯಲ್ಲಿ ನೀರಾಗಲಿ ಕಾಣ್ತದೆ. ಸೊ ಇಂಥ ಈ ಸುಡುವ ಕ್ರಮ ಏನೆಲ್ಲ ಇದೆ ಅದನ್ನೆಲ್ಲ ನಾವು ಖಂಡಿತವಾಗಿ ನಿಲ್ಲಿಸಲೇಬೇಕು. ಆಗ ಮಾತ್ರ ನಮಗೆ ಬದುಕಲು ಯೋಚಿಸಿ, ಬದುಕಲು ಕಲಿಯಿರಿ. ಎಸ್, ಕರೆಕ್ಟ್. ಒಂದು 4 ದಿನ ಒಳ್ಳೆ ಮಳೆ ಬರಲಿ ಅಂತ ಎಲ್ಲರೂ ಪ್ರಾರ್ಥಿಸೋಣ ಅಂತ ಹೇಳ್ತಾ, ಯಾಕಂತ ಹೇಳಿದ್ರೆ ಮಳೆ ಬರದಿದ್ರೆ ಈಗಲೇ ನೆಲ ಕಾಣುತ್ತಿರುವಂಥ ನದಿಗಳು ಇನ್ನಷ್ಟು ಬತ್ತಿ ಹೋದರೆ ದೊಡ್ಡ ಆಪತ್ತು ವಿಪತ್ತು ನಮ್ಮನ್ನು ಕಾಯ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಸೊ ಮಳೆ ಬರಲಿಕ್ಕೆ ಒಂದೇ ದಾರಿ, ಬಂದ ಮಳೆಯನ್ನು ಉಳಿಸುವುದು ಒಂದೇ ದಾರಿ, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು ಒಂದೇ ದಾರಿ. ಇದೆಲ್ಲ ಆಗಬೇಕಾದ್ರೆ ನಾವು ಪರಿಸರವನ್ನು ಪ್ರೀತಿಸುವುದು ಒಂದೇ ದಾರಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ತನಕ ತಮ್ಮ ಅಭಿಪ್ರಾಯವನ್ನು ಈ ಒಟ್ಟು ವಿಚಾರಗಳ ಬಗ್ಗೆ ನಮಗೆ ಮಾರ್ಗದರ್ಶನ ಕೊಟ್ಟಿರುವಂಥ ಪ್ರೊಫೆಸರ್ KV ರಾವ್ ಅವರಿಗೆ ಮತ್ತು ನವೀನ್ ನಾಯಕ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತಿನ ಜನಧ್ವನಿ ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.